Masterclass in association with Apple Pie presents Masterclass Chef of the Year Season 2 powered by Aruna Masala. Taste and trust since 1980. Dawat Biryani Rice, the finest. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್, ಸಂತೋಷ್ ರೈಸ್ ಮಿಲ್ಸ್ ಭದ್ರಾವತಿ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಶಶಿ ಸೋಪ್ ಹಾಗೂ ಲಲಿತಾ ಜ್ಯುವೆಲರಿ ಮಂಗಳೂರು. ನಮಸ್ತೆ, ನಮಸ್ಕಾರ ಎಲ್ರಿಗೂ ಕೂಡ. ಅಡುಗೆ ಅಂತ ಹೇಳೋದೊಂದು ವಿಶಿಷ್ಟವಾದಂತಹ ಕಲೆ ಅಂತ ಹೇಳ್ತಾರೆ. ಯಾಕಂತ ಹೇಳಿದ್ರೆ ಆ ಕಲೆಯ ಮುಖಾಂತರ 4 ಜನರಿಗೂ ಖುಷಿನೂ ಸಿಗುತ್ತೆ, ಹೊಟ್ಟೆನೂ ತುಂಬುತ್ತೆ, ಮನಸ್ಸು ನೆಮ್ಮದಿಯಲ್ಲಿರುತ್ತೆ. ಸೊ ಇದು ಅಡುಗೆಯ ಪ್ರಯಾಣ ಅಂತ ಹೇಳ್ತಾರೆ. ಎಸ್, ಸೊ ಮ್ಯಾಂಗ್ಳೂರ್ಸ್ ಮೋಸ್ಟ್ ಅವೈಟೆಡ್ ಕುಕಿಂಗ್ ರಿಯಾಲಿಟಿ ಶೋ, that is Masterclass in association with Namma TV and Apple Pie presents Masterclass Chef of the Year Season 2 powered by Aruna Masalegalu, taste and trust since 1980 and Dawat Basmati Rice, the finest. ಹಾಗೇನೆ ನಮ್ಮ co-sponsors ಬಂದ್ಬಿಟ್ಟು ಸಂತೋಷ್ ರೈಸ್ ಮಿಲ್ಸ್ ಅವರ 2-star ರೈಸ್ ಭದ್ರಾವತಿ, ಹಾಗೇನೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, IDS ದಿ ಇಂಡಿಯನ್ ಡಿಸೈನ್ ಸ್ಕೂಲ್, SM ಗ್ರೂಪ್ ಆಫ್ ಕಂಪನೀಸ್, ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್, ಜೊತೆಗೆ ಹನೀಫ್ ಝೆಡ್, ZMZ ಈವೆಂಟ್ಸ್, K ಡೆಕಾರ್, ಜೊತೆಗೆ ಶುಗರ್ ಕ್ಲೌಡ್ ಬ್ರೌನೀಸ್, Little Mangalore Homestay and Lalita Jewelry Private Limited and Shashi Soap. So my journey in this show was really good. So I started with I actually got it from my mom's friend. So she had asked my mom to enroll my name to this particular show. So it was really a good experience for me. I actually wanted to showcase my talent somewhere. So I started with few, I did some dish, in that dessert I had gone with Sultan Lokomo. So that was really a good experience, and the chefs really liked that particular dessert. So it's basically a Turkish dessert which I had done. Nice. Thank you. Very nice. Is this cooking your passion? Yeah, since childhood. Since childhood. Perfection. It's a lot of perfection. Thank you. This is a Turkish dessert, huh? Yeah, it's a Turkish dessert. Yeah. Meat toast. Right. You're a chef. Very food good. With your pina colada. So the first round was quite challenging because we had to purchase a few items in the given amount. That was around 500. The voucher was around 500. So we had to buy something out of that voucher. So yeah, it was like a hurrying moment for us because we had a time limit, and within that time limit we are supposed to buy the things, whatever we are supposed to do. So yeah, that was quite challenging. ನಾನು ಫಸ್ಟ್ ಮಾಸ್ಟರ್ ಕ್ಲಾಸ್ ಶೆಫ್ ಆಫ್ ದಿ ಇಯರ್ ಸೀಸನ್ 1ನಲ್ಲಿ ಜಾಯ್ನ್ ಆಗಬೇಕಂತಿದ್ದೆ. ಸಮ್ ಪರ್ಸ್ನಲ್ ಇಶ್ಯೂಯಿಂದ ನನಗೆ ಅದರಲ್ಲಿ ಜಾಯ್ನ್ ಆಗಲಿಕ್ಕೆ ಆಗಲಿಲ್ಲ. ಸೊ ಅಂದರೆ ಕುಕ್ಕಿಂಗ್ ನನ್ನ ಫ್ಯಾಷನ್ ಇತ್ತು. ಸೊ ಒಂದು ಪ್ಲ್ಯಾಟ್ಫಾರ್ಮ್ ಇದು ಮಾಸ್ಟರ್ ಕ್ಲಾಸ್ನವರು ಮತ್ತು ನಮ್ಮ ಟಿ ವಿಯವರು ಕೊಟ್ಟದ್ದು. ಸೊ ಅದರಲ್ಲಿ ಅವಾಗಿಂದನೇ ಇಂಟ್ರೆಸ್ಟ್ ಇತ್ತು. ಮತ್ತು ಅದರ ನಂತರ ಸ್ವಲ್ಪ ಟೈಮ್ ಆಯಿತು, ಮತ್ತು ಮಾಸ್ಟರ್ ಕ್ಲಾಸ್ ಶೆಫ್ ಆಫ್ ದಿ ಇಯರ್ ಸೀಸನ್ 2 ಬಂತು. ಸೊ ಅದಕ್ಕೆ ಆಡಿಷನ್ಗೆ ನಾನು ಅಪ್ಲೈ ಮಾಡಿದ್ದೆ. ಸೊ ಆಡಿಷನ್ ಡೇ ಅವತ್ತು ಬಂತು. ಆಡಿಷನ್ ಡೇಯಲ್ಲಿ ತುಂಬ ಕಾಂಪಿಟೇಟರ್ಸ್ ಇದ್ದರು. ಅಂದರೆ ತುಂಬ ಜನ ಒಳ್ಳೆ ಫುಡ್ ಮಾಡಿ ಪ್ರೆಸೆಂಟೇಷನ್ ಎಲ್ಲ ಒಳ್ಳೆ ಇತ್ತು. ಆವಾಗನೇ ಅಂದರೆ ಫಸ್ಟ್ ನಾನು ಎಣಿಸಲಿಲ್ಲ ಇಷ್ಟು ಟಫ್ ಇತ್ತು ಅಂತೇಳಿ. ಆವಾಗ ಎಲ್ಲರದ್ದು ನೋಡಿದಾಗ ಕಾಂಪಿಟೇಟರ್ಸ್ ತುಂಬ ಜನ ಇದ್ದಾರೆ. ಸೊ ಒಂದು ಟಫ್ ಫೀಲ್ಡ್. ಆಡಿಷನ್ ರೌಂಡಲ್ಲಿ ನಾನು 3 ಡಿಶ್ ಮಾಡಿದ್ದೆ. ಅದರಲ್ಲಿ ಒಂದು ಡೆಸರ್ಟ್ಸ್, ಪೋಸ್ಟ್ ಪಿಯರ್ ಅಂತೇಳಿ ಒಂದು ಮಾಡಿದ್ದೇನೆ. ಸೊ ಅದು ನಾನು ಟ್ರೈ ಮಾಡಿದ್ದು ಫಸ್ಟೇ.
ಸೊ ಶೆಫ್ ಕೋಮಲ್ ಪ್ರಭುಗೆ ತುಂಬ ಇಷ್ಟ ಆಯ್ತು ಅದು. ಸೊ ನನಗೆ ತುಂಬ ಖುಷಿ ಆಯ್ತು, ಅಂದರೆ ಆ ಥರದ ಡಿಶನ್ನೆಲ್ಲ ನಾವು ಟ್ರೈ ಮಾಡಲಿಕ್ಕೆ ಒಂದು ಪ್ಲ್ಯಾಟ್ಫಾರ್ಮು. ಫಸ್ಟ್ ಟೈಮ್ ಐ ಟ್ರೈಂಗ್ ದಿಸ್, ಐ ಡಿಂಟ್ ಟೇಸ್ಟ್ ಇಟ್ ಟಿಲ್ ನೌ. This cinnamon flavor also Yeah. inside is The soothing very cinnamon flavor, fusion. the yogurt blending with the pears, amazing. ಥ್ಯಾಂಕ್ ಯು. ಫಸ್ಟ್ ರೌಂಡಲ್ಲಿ ಅಂದರೆ ಕೂಪನ್ ರೌಂಡ್ ಕೊಟ್ಟಿದ್ದರು, ವೋಚರ್ ಕೊಟ್ಟು ಆ್ಯಪಲ್ ಮಾರ್ಟಿದ್ದು 500 rupees ವೋಚರ್ ಕೊಟ್ಟಿದ್ದರು. ಸೊ ಸಡನ್ನಾಗಿ ನಮಗೆ ಅಂದರೆ ಟೈಮಿಂಗ್ಸ್ 5 minutes ಕೊಟ್ಟದ್ದು ಅವರು. ಅದರಲ್ಲಿ ನಾವು ಥಿಂಕ್ ಮಾಡಿ ಯಾವುದೆಲ್ಲ ಪರ್ಚೇಸ್ ಮಾಡಲಿಕ್ಕೆ ಅಂತೇಳಿ ಗೊತ್ತಾಗಲಿಲ್ಲ, ಫುಲ್ ಕನ್ಫ್ಯೂಷನಲ್ಲಿತ್ತು. ಅಂದರೆ ಹಾಗೆ 2 ಡಿಶ್ ಮಾಡಬೇಕಂತೇಳಿ ಪ್ಲ್ಯಾನ್ ಮಾಡಿದ್ದೆ, ಚಿಕನ್ ಸಾಟೆ ಮತ್ತು ಪ್ರಾನ್ಸ್ ತಾಯಿ ಕರಿ ಅಂತೇಳಿ ವಿತ್ ರೈಸ್. ಸೊ ಅಲ್ಲಿ ಆ ಕೊಟ್ಟ 5 minutes 500 ವೋಚರ್ ಒಳಗಡೆ ಕವರ್ ಆಗಬೇಕಿತ್ತು. ತುಂಬ ಟಫ್ ಇತ್ತು ಅದು. ಹಾಗೆ ಎಲ್ಲ ಮಾಡಿದ್ದೇವೆ, ಅದನ್ನು ಶಾಪಿಂಗ್ ಮಾಡಿ. ಅಂದರೆ 500 ಅದು ನಮಗೆ ಪ್ಲೇಸ್ಮೆಂಟು ಗೊತ್ತಿರಲ್ಲ ಯಾವ ಐಟಮ್ ಎಲ್ಲಿದೆ ಅಂತೇಳಿ. ಸೊ ಅದಕ್ಕೆ ಟೈಮ್ ಸಿಕ್ಕಿದೆ. ಸೊ ಆದರೂ 5 minutesಲ್ಲಿ ಕವರ್, ಅಂದರೆ ಟಾರ್ಗೆಟ್ ಲೈನಲ್ಲಿ ಮುಗಿಸ್ಬೇಕು ನಮ್ಮದು. ಮತ್ತು 1 hour ಟೈಮ್ ಪ್ರಿಪರೇಷನಿಗೆ ಕೊಟ್ಟಿದ್ದರು ಶೆಫ್ನವರು. ಸೊ 1 hour ಟೈಮಲ್ಲಿಯೂ ಹಾಗೇ, ಅಂದರೆ ತುಂಬ ಸ್ಟ್ರೆಸ್ ನಮಗೆ. ನಮ್ಮದು ಕಿಚನ್ ಬೇರೆ, ಹೊಸ ಕಿಚನಲ್ಲಿ ನಾವು ಫುಡ್ ಮಾಡೋದು. ಮತ್ತು ಜಡ್ಜಸ್ದವರು ನಮ್ಮನ್ನು ನೋಡ್ತಾ ಇದ್ದಾರೆ, ಅಂದರೆ ಎಲ್ಲ ನಂದು ಇಕ್ವಿಪ್ಮೆಂಟ್ಸ್ ಎಲ್ಲ ಹೊಸತು ನಮ್ಮ ಕೈಗೆ ಸಿಗೋದು. ಸೊ ತುಂಬ ಕಷ್ಟ ಇತ್ತು, ಆದರೂ ಮಾಡಬೇಕಂತ ಹೇಳಿ ಮಾಡಿದ್ದೇವೆ. ಅದರಲ್ಲಿಯೂ ಹಾಗೆಯೇ ತುಂಬ ಡ್ರಾಬ್ಯಾಕ್ಸ್ ಇತ್ತು ನಮ್ಮದು. ಒಳ್ಳೆಯದು ಇತ್ತು, ಇದು ಇತ್ತು. ಅದರಲ್ಲಿ ಶೆಫ್ನವ್ರು ನಮಗೆ ಗೈಡೆನ್ಸ್ ಕೊಟ್ಟರು, ಅದನ್ನು ಹೇಗೆ ಮಾಡಬೇಕು, ಹೇಗೆ ತೆಗಿಬೇಕು ಎಲ್ಲ ಅವರ ಗೈಡೆನ್ಸ್ ಕೊಟ್ಟು. ಮತ್ತು ಆ ಲೆವೆಲಲ್ಲಿಯೂ ಅದೇ ಥರ ನಮಗೆ ಎಲ್ಲ ಕರೆಕ್ಷನ್ಸ್ ಮಾಡಿ ನಮ್ಮ ನೆಕ್ಸ್ಟ್ ಲೆವೆಲಿಗೆ ಹೋಗುವಾಗೆ ಅದರಲ್ಲಿ ಸೆಲೆಕ್ಟ್ ಆಗಿ ನೆಕ್ಸ್ಟ್ ಲೆವೆಲ್ಗೆ ಹೋಗಲಿಕ್ಕೆ ತುಂಬ ಹೆಲ್ಪ್ಫುಲ್ ಆಯಿತು ಅದರಲ್ಲಿ. ಏನು ಇಂಗ್ರೀಡಿಯೆಂಟ್ಸ್ ಸಿಕ್ಕಿದೆ ಅದರಲ್ಲಿ ನೀವು ಪರ್ಫೆಕ್ಟಾಗಿ ಥಾಯ್ ಫ್ಲೇವರನ್ನು ತಂದಿದ್ದೀರಿ. ಇದು ನನ್ನ ಮನೆಯಲ್ಲಿ ಸ್ವಲ್ಪ ಅಬ್ಜೆಕ್ಷನ್ ಇತ್ತು, ಇದು ಹಾಗೆ ನಾ ಯಂಗೆಸ್ಟ್ ಅಲ್ಲ, ಅಲ್ಲಿ ದೊಡ್ಡ ದೊಡ್ಡ ಇರ್ತಾರೆ, ಎಕ್ಸ್ಪೀರಿಯನ್ಸ್ ಅವರು ಇರ್ತಾರೆ. ನನ್ನದು ಆಂಟಿ ಹೇಳಿದ್ದು ನೀವು ಹೋಗಿ ನನಗೆ ರಿಜಿಸ್ಟರ್ ಮಾಡ್ತೇನೆ. ಮತ್ತು ಆಡಿಷನ್ ರೌಂಡ್ ಬಂತು. ಬ್ಲೂಬೆರಿ ಚೀಸ್ ಕೇಕ್ ಮತ್ತು ಚಿಕನ್ ಆಲ್ಮಂಡ್ ಟಿಕ್ಕಾ ಮಾಡಿದ್ದು. ಆಡಿಷನ್ ಬಂತು. ನಾನು ಶೆಫ್ ಕೋಮಲ್ ಮತ್ತು ಶೆಫ್ ಮಂಡಲ್ಸ್ ಅವ್ರಿಗೆ ಕೊಟ್ಟಿದ್ದು. ಅವರು ಸ್ವಲ್ಪ ಫೀಡ್ಬ್ಯಾಕ್ ಇತ್ತು ಮತ್ತು ಪ್ರೇಝು ಇತ್ತು. ನಾನು ಯಂಗೆಸ್ಟ್ ಶೆಫ್ ಅಲ್ಲ, ಸ್ವಲ್ಪ ಪ್ರೇಝ್ ಇತ್ತು ಮತ್ತು ಸ್ವಲ್ಪ ಟಿಪ್ಸ್ ಕೊಟ್ಟಿದ್ದರು ಹೇಗೆ ಮಾಡಲಿಕ್ಕೆ. ಮತ್ತು ಸ್ವಲ್ಪ ಡೌಟ್ ಇತ್ತು ಸಿಲೆಕ್ಷನ್ ಆಗ್ತದಾ ಇಲ್ಲ. ಮತ್ತು ಅವರು ಹೇಳಿದರು ಸೆಲೆಕ್ಟ್ ಆಗಿದೆ. ಅಪ್ಪ ಫುಲ್ ಜಾಯ್ ಬಂತು. ಶೆಫ್ ಮಂಡಲ್ ಮತ್ತು ಶೆಫ್ ಕೋಮಲ್ ಅವರು ಟೇಸ್ಟ್ ಚೆನ್ನಾಗಿತ್ತು ಹೇಳಿದರು ಅವರು. ಮತ್ತು ಸ್ಕೂಲಾಗಿ ಹೋದರೆ ಗೊತ್ತಿರಲಿಲ್ಲ ಫಸ್ಟಿಗೆ ಸೆಲೆಕ್ಟ್ ಆಗಿದೆ. ಮತ್ತು ಪೋಸ್ಟರಲ್ಲಿ ಹಾಕಿದಾಗ ಗೊತ್ತಾಯಿತು ಟೀಚರ್ಸ್ ಮತ್ತು ಫ್ರೆಂಡ್ಸ್ ಆಗಿ. ಅವರು ಶಾಕ್ ಆದರು ನಾ ಸೆಲೆಕ್ಟ್ ಆದ್ರಂತೆ. ಮನೆಯಲ್ಲಿ ಖುಷಿ ಇತ್ತು, ಸ್ವಲ್ಪ ಡೌಟ್ ಇತ್ತು. ಮತ್ತು ಚೀಸ್ ಕೇಕ್ ಎಲ್ಲ ಇದಾಯಿತು. ನಂದು ಚೀಸ್ ಕೇಕ್ ಅಂತ ಸ್ಪೆಷಾಲಿಟಿ, ಬ್ಲೂಬೆರಿ ಚೀಸ್ ಕೇಕ್. ಫ್ಯಾಮ್ಲಿ ಫ್ರೆಂಡ್ಸ್ ಇಷ್ಟ ಆಗ್ತದೆ ಚೀಸ್ ಕೇಕ್ ನನಗೆ. ಆಡಿಷನ್ ರೌಂಡಲ್ಲಿ ತುಂಬ ಜನ ಪಾರ್ಟಿಸಿಪೇಟ್ ಮಾಡಿದರು. ಸೊ ವೆರೈಟಿ ರೆಸಿಪಿ ಒಟ್ಟಿಗೆ ಅವರು ಪಾರ್ಟಿಸಿಪೇಟ್ ಮಾಡಿದರು. ಕೆಲವರು ನಾರ್ತ್ ಇಂಡಿಯನ್ ಸ್ಟೈಲ್ ರೆಸಿಪಿ ಟ್ರೈ ಮಾಡಿದರು, ಆಮೇಲೆ ಕೆಲವರು ಕಾಂಟಿನೆಂಟಲ್, ಕೆಲವರು ಫುಲ್ ಡೆಸರ್ಟ್. ಸೊ ನಾನು ಒಂದು ಹೊಸತು ರೆಸಿಪಿ ಇರಲಿ ಅಂತ ಹೇಳಿ ಗೋವನ್ ಸ್ಟೈಲಲ್ಲಿ ಬಾಂಗ್ಡಾ ರೆಸಿಪಿ ಮಾಡಿದ್ದೆ, ಸ್ಟಫ್ ಮಾಡಿ. ಆಮೇಲೆ ಡೆಸರ್ಟಲ್ಲಿ ಅವಿಲ್ ಮಿಲ್ಕ್ ಅಂತ ಹೇಳಿ ಒಂದು ಟ್ರೈ ಮಾಡಿದ್ದೆ. ಇನ್ನೊಂದು ಮೇಥಿ ಲಾಡು ಅಂತ ಹೇಳಿ ಅದೊಂದು ಹೆಲ್ದಿ ರೆಸಿಪಿ ಟ್ರೈ ಮಾಡಿದ್ದೆ. ಸೊ ಆಡಿಷನ್ ರೌಂಡಲ್ಲಿ ನಾನು ಸೆಲೆಕ್ಟ್ ಆಗಿರಲಿಲ್ಲ, ಅಂದರೆ ನಮ್ಮನ್ನು ವೇಟಿಂಗ್ ಲಿಸ್ಟಲ್ಲಿ ಹಾಕಿದರು. ಸೊ ಆಮೇಲೆ ಸ್ವಲ್ಪ ದಿನ ಆದಮೇಲೆ ಸೊ ನೀವು ವೈಲ್ಡ್ ಕಾರ್ಡ್ರಲ್ಲಿ ಎಂಟ್ರಿಯಲ್ಲಿ ಸೆಲೆಕ್ಟ್ ಆಗಿದ್ದೀರ ಅಂತ ಹೇಳಿದರು, ನಾನು ಮತ್ತು ವಿಂದ್ಯಾ ಅಂತ ಹೇಳಿದರು. ಸೊ ತುಂಬ ಖುಷಿಯಾಗಿತ್ತು. ಸೊ ಅಂದ್ಕೊಂಡಿರಲಿಲ್ಲ ನಮಗೆ ಈ ಥರ ಒಂದು ಆಪರ್ಚುನಿಟಿ ಸಿಗುತ್ತೆ ಅಂತ ಹೇಳಿ. ಸೊ ನೆಕ್ಸ್ಟ್ ರೌಂಡಿಗೆ ಇನ್ನೂ ಹೊಸ ರೀತಿಯಲ್ಲಿ ಟ್ರೈ ಮಾಡುವ ಅಂತ ಹೇಳಿ. ಜನರಲಿ ಬಾಂಗ್ಡಾ ಹ್ಯಾಸ್ ಇಟ್ಸ್ ಸ್ಟಮಕ್, ಇದು ಹೊಟ್ಟೆ ಸೈಡಲ್ಲಿ ಬರ್ತದೆ ಅಲ್ವಾ? ಅಲ್ಲಿಂದ ಓಪನಿಂಗ್ ಮಾಡದೆ ಈ ಸೈಡಿಂದ ಯಾಕೆ ಓಪನ್ ಮಾಡಿದ್ರು? ಸ್ಟಫ್ ಮಾಡಲಿಕ್ಕೆ ಈಸಿ ಆಗುತ್ತೆ. ನನಗೆ 2 ಸೈಡ್ಸಿಂದ ಸ್ಟಫ್ ಮಾಡಬೇಕಿತ್ತು, ಅದಕ್ಕೆ. ಫಸ್ಟ್ ರೌಂಡಲ್ಲಿ ನಮಗೆ ಬಜೆಟ್ ಅಂತ ಒಂದು ಕೊಟ್ಟಿದ್ದರು. ಸೊ ಅದು ಕಾನ್ಸೆಪ್ಟ್ ಒಂದು ಹೊಸ ರೀತಿ. ಸೊ ನಾವು ಅಂದ್ಕೊಂಡಿರಲಿಲ್ಲ, ಯಾಕಂದರೆ ಫಸ್ಟ್ ಆಫ್ ಆಲ್ ನಾವು ವೈಲ್ಡ್ ಕಾರ್ಡ್ ಎಂಟ್ರಿ. ಸೊ ಈ ಥರ ಕಾನ್ಸೆಪ್ಟ್ ಕೊಡ್ಬೋದಂತ ಹೇಳಿ ಒಂದು ಐಡಿಯಾ ಕೂಡ ನಮಗೆ ಇರಲಿಲ್ಲ.
ಸೊ ಈ ಒಮ್ಮೆ ಈ ಕಾನ್ಸೆಪ್ಟ್ ನೋಡಿ ಸ್ವಲ್ಪ ಭಯ ಆಯಿತು, ಯಾಕಂದರೆ ಸೊ ಯಾವ ಥರ ಮಾಡ್ಬೋದು. ಸೊ ಒಂದು ಐಡಿಯಾ ಕೂಡ ಯಾವತ್ತು ನೋಡಿದ್ದು ಕೂಡ ಇಲ್ಲ, ಮಾಡಿದ್ದು ಕೂಡ ಇಲ್ಲ. ಅದು ವಿದಿನ್ ಟೈಮ್ ಲಿಮಿಟ್ ಕೊಟ್ಟಿದ್ದು ನಮಗೆ ಪರ್ಚೇಸ್ ಕೂಡ ಐಟಮ್ ಮಾಡಲಿಕ್ಕೆ. ಆ ಟೈಮ್ ಲಿಮಿಟ್ ಒಳಗೆ ಮಾಡಿ ಸೊ ನಾವು ಅವರಿಗೆ ಐಟಮ್ ಎಲ್ಲ ಕೊಡಬೇಕಿತ್ತು. ಸೊ ನಂದು 500 ಲಿಮಿಟಿಗಿಂತ ಒಮ್ಮೆ ಜಾಸ್ತಿ ಆಗಿತ್ತು. ಸೊ ಅದರಲ್ಲಿ ಇನ್ಕ್ಲೂಡ್ ಆಗಬೇಕಂತ ಹೇಳಿ ಸೊ ಎಷ್ಟು 500 ಲಿಮಿಟಲ್ಲಿ ಬರುತ್ತೆ ಐಟಮ್ಸು, ಅದನ್ನು ಮಾತ್ರ ಇಟ್ಕೊಂಡು ಉಳಿದ ಐಟಮ್ಸ್ ಅವರಿಗೆ ರಿಟರ್ನ್ ಮಾಡಿದ್ವಿ. ಸೊ ಆ 500 ಲಿಮಿಟಲ್ಲಿ ಏನು ಐಟಮ್ ಸಿಗುತ್ತೆ ಅದರಲ್ಲಿ ನಾವು ನಮಗೆ ಇಷ್ಟವಾಗಿದ್ದ ರೆಸಿಪಿಯನ್ನು ಮಾಡಬೇಕಿತ್ತು. ಸೊ ಅದೊಂದು ಒಂಥರ ಚಾಲೆಂಜಿಂಗ್ ಇತ್ತು. ಸೊ ಆದರೂ ನಾವು ನಮ್ಮ ಬೆಸ್ಟನ್ನು ಕೊಡಲಿಕ್ಕೆ ಅಲ್ಲಿ ಟ್ರೈ ಮಾಡಿದ್ವಿ. ರೌಂಡಲ್ಲಿ ಕೂಡ ನಮಗೆ ಟೈಮ್ ಲಿಮಿಟ್ ಕೊಟ್ಟಿದ್ದರು. ಸೊ ವಿದಿನ್ ಟೈಮ್ ಲಿಮಿಟ್ ನಾವು ನಮ್ಮ ಕಂಪ್ಲೀಟ್ ಟಾಸ್ಕ್ ಮಾಡಬೇಕಿತ್ತು. ಅಂದರೆ ಇನ್ಕ್ಲೂಡಿಂಗ್ ವೆಜಿಟೇಬಲ್ ಕಟ್ಟಿಂಗ್ ಆಗಿರಲಿ, ವಾಷಿಂಗ್ ಆಗಿರಲಿ ಎಲ್ಲ ಸೇರಿ, ಮತ್ತು ಫೈನಲಿ ಪ್ರಿಪರೇಷನ್ ಮಾಡಿ ಜಡ್ಜಸ್ಗೆ ಪ್ರೆಸೆಂಟ್ ಮಾಡಬೇಕು. ಸೊ ಅದು ಫುಲ್ ಇನ್ಕ್ಲೂಡ್ ವಿದಿನ್ ಅ ಟೈಮ್ ಲಿಮಿಟ್ ಮಾಡಬೇಕಿತ್ತು. ಸೊ ಅದೊಂದು ತುಂಬ ಚಾಲೆಂಜಿಂಗ್ ಆಗಿತ್ತು. ಮತ್ತು ಅಂದರೆ ನಮಗೆ ಮನೆಯಲ್ಲಿ ಇಷ್ಟು ತನಕ ಯಾವತ್ತೂ ಆ ಥರ ಎನ್ವೈರ್ಮೆಂಟ್ ಇದ್ದಿರಲಿಲ್ಲ. ಸೊ ಕಾಂಪಿಟೇಷನ್ ರೀತಿ ಮಾಡಬೇಕಿತ್ತಲ್ಲ, ಸೊ ತುಂಬಾ ಟೆನ್ಷನ್ ಆಗಿತ್ತು. ಸೊ ಮತ್ತು ಇನ್ನು ಏನಂದರೆ ಈ ರೌಂಡಲ್ಲಿ ಎಲಿಮಿನೇಷನ್ ಇತ್ತು. ಸೊ ಅದನ್ನು ಕೂಡ ನಮ್ಮ ಮೈಂಡಲ್ಲಿತ್ತು. ಸೊ ಎನಿವೇ ಒಂದು ಚಾನ್ಸ್ ಸಿಕ್ಕಿದೆ ವೈಲ್ಡ್ ಕಾರ್ಡ್ ಎಂಟ್ರಿಯಿಂದ. ಸೊ ಇದನ್ನು ಮಿಸ್ ಮಾಡ್ಕೊಳ್ಬಾರ್ದು ಅಂತ ಹೇಳಿ ತಲೆಯಲ್ಲಿ ಒಂದಿತ್ತು. ಸೊ ಹೇಗಾದರೂ ಮಾಡಿ ನಮ್ಮ ದಿ ಬೆಸ್ಟ್ ಕೊಡಬೇಕಂತ ಹೇಳಿ ಸೊ ಈ ರೌಂಡಲ್ಲಿ ತುಂಬ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದ್ವಿ. ತಾಳಿಪೆಟ್ಟಾಗೇ ಇತ್ತು. ಮತ್ತು ಟೊಮೆಟೊ ಚಟ್ನಿ ವುಡ್ ಹ್ಯಾವ್ ಬೀನ್ ಬೆಟರ್, ಒಳ್ಳೇದಾಗ್ಬೋದಿತ್ತು. ಯಾಕೆಂದರೆ ಚಟ್ನಿಯೇ ಬೇಕು. ಇಲ್ಲಿಯವರು ನಾವು ಯಾರು ನೀರುಳ್ಳಿ ಟೊಮೆಟೊ ಕಚಂಬರ್ ಆಗಿ ಹೇಳ್ತೇವೆ. ಚಟ್ನಿ ಮಾಡಿದರೆ ಆ ನಿಮ್ಮ ತಾಳಿಪೆಟ್ಟಿಗೆ ಜಾಸ್ತಿ ವೇಟೇಜ್. ರೌಂಡ್ ನಾವು ಹೋದಾಗ ಅದು ಅದರಲ್ಲೂ ಕೂಡ ಒಂದು ಟ್ವಿಸ್ಟ್ ಇತ್ತು. ಸೊ ನಮಗೆ ಲಿಮಿಟೆಡ್ ಬಜೆಟಲ್ಲಿ ಶಾಪಿಂಗ್ ಮಾಡಿ ಮತ್ತು ನಾವು ಅಷ್ಟೇ ಬಜೆಟಲ್ಲಿ ಶಾಪಿಂಗ್ ಮಾಡಿ ನಮಗೆ ರೆಸಿಪಿ ಮಾಡಲಿಕ್ಕಿತ್ತು. ಸೊ ಶಾಪಿಂಗ್ ಟೈಮಲ್ಲಿ ತುಂಬ ಕನ್ಫ್ಯೂಷನ್ ಆಗಿತ್ತು ಅಂತ ಹೇಳಿದರೆ, ಇಷ್ಟು ಕೊಟ್ಟಿರೋದು ಇಷ್ಟು ಅಮೌಂಟ್ ವೋಚರಲ್ಲಿ ನಾವು ಏನು ಮಾಡಬೇಕು ಏನು ಬಿಡಬೇಕು ಅಂದರೆ ಅವಾಗ ತುಂಬ ಕನ್ಫ್ಯೂಷನ್ ಆಗ್ತಾ ಇತ್ತು. ಬಟ್ ದ ಬೆಸ್ಟ್ ಕೊಡಬೇಕಿತ್ತು ಆ ಟೈಮಲ್ಲಿ. ಸೊ ದ ಫಸ್ಟ್ ರೌಂಡಲ್ಲಿ ನಂದು ಡಿಶಸ್ ಸ್ಟಫ್ಡ್ ಪ್ರಾನ್ಸ್ ವಿತ್ ಚಿಕನ್ ಇತ್ತು. ಸೊ ನಂದು ತಲೆಯಲ್ಲಿ ಏನಿತ್ತು ಅಂತ ಹೇಳಿದ್ರೆ ದ ಬೆಸ್ಟ್ ಕೊಡುವ ಅಂತ ಫಸ್ಟ್ ರೌಂಡ್ ಅದು, ಮತ್ತು ಎಲಿಮಿನೇಷನ್ ರೌಂಡ್ ಕೂಡ ಇತ್ತು. ಸೊ ಏನು ಸಿಗ್ತದೆ ಆ ವೋಚರಲ್ಲಿ ನಮ್ಗೆ ಎಷ್ಟು ಪರ್ಚೇಸ್ ಮಾಡಲಿಕ್ಕೆ ಆಗ್ತದೆ, ನಾವು ಅದನ್ನು ದ ಬೆಸ್ಟ್ ಮಾಡಿ ದ ಬೆಸ್ಟ್ ರೆಸಿಪಿ ಕೊಟ್ಟಿದ್ದೇವೆ ಫಸ್ಟ್ ರೌಂಡಿಗೆ. Presentation also nice. Yes, Chef Mandal. Nice. ಕೆಲಸಕ್ಕೆ ಒಳ್ಳೆ ರಿವ್ಯೂ ಕೊಟ್ಟಿದ್ದಾರೆ. ಬಟ್ ಲೆಟ್ಸ್ ಸಿ ಹೌ ಅಬೌಟ್ ಅದರ್ಸ್. ನನಗೆ ಫಸ್ಟ್ ರೌಂಡಲ್ಲಿ ಇದು ಮಾಡಿದೋದು ಇದು ಎಂಥ ಆ್ಯಪಲ್ ಮಾರ್ಟಲ್ಲಿ ಹೋಗಿ ಪರ್ಚೇಸ್ ಮಾಡಿ ನನಗೆ ಅದರಲ್ಲಿ ತಂದು ಯಾವುದು ಡಿಶ್ ಮಾಡಬೇಕು 500 ರೂಪೀಸ್ ಇದರಲ್ಲಿ ನನಗೆ ಇದು ಮಾಡಲಿಕ್ಕೆ ಆ ಅಮೌಂಟ್ ಒಳಗೆ ನಾನು ಅದೊಂದು ಪರ್ಚೇಸ್ ಮಾಡಿ ತಂದದ್ದು ಫಸ್ಟ್ ಟೈಮ್ ನನ್ನ ಲೈಫಲ್ಲಿ. ನಾನು ಯಾವುದು ಕೂಡ ಪರ್ಚೇಸ್ ಮಾಡುವಾಗ ನಾನು ಯಾವುದೊಂದು ರೇಟ್ ನೋಡ್ತಿರಲಿಲ್ಲ, ಎಲ್ಲ ತಂದು ಅದಕ್ಕೆ ಹಾಕ್ತಿದ್ದೆ. ಆದರೆ ಇವರದ್ದು 500 ರೂಪೀಸ್ ಇದು ಮಾಡಲಿಕ್ಕೆ ಒಂದೊಂದು ರೇಟ್ ನೋಡಿ ನಾನು ತೆಗೆದು ನೋಡುವಾಗ ನನಗೆ ಖುಷಿ ಆಯಿತು. ಅಂದರೆ ನನಗೆ 497 ಹಾಗೆ ಆ ಅಮೌಂಟಲ್ಲಿ ನನಗೆ ಫುಲ್ ನನ್ನದೊಂದು ಡಿಶ್ ಮಾಡುವಂಥ ಅಮೌಂಟ್ ಇದರಲ್ಲಿ ನನಗೆ ಸಾಮಾನು ಸಿಕ್ಕಿದೆ. ಅದರಲ್ಲಿ ನಾನು ಬಂದು ಮಾಡಿದ ಒಂದು ಏನಂದರೆ ಅದೊಂದು ಪೂರಿ, ಇದು ಗ್ರೀನ್ ಮಸಾಲ ಕರಿ ಮಾಡಿದೆ, ಮತ್ತು ಒಂದು ಪೂರಿ ಮಾಡಿದೆ, ಒಂದು ಸ್ವೀಟ್ ಮಾಡಲಿಕ್ಕಿತ್ತು. ಅದರಲ್ಲಿ ನನಗೆ ಪೂರಿ ಒಂದು ಸ್ವಲ್ಪ ಹಾಡಾಗಿ ಮಾಡಲಿಕ್ಕೆ ಆಯಿತು. ಅದರಲ್ಲಿ ನನಗೆ ಸರಿ ಅಷ್ಟು ಇದಾಗಲಿಲ್ಲ. ಯಾವಾಗಲೂ ಮಾಡುವಂಥದ್ದು ನನಗೆ ಆ ಟೈಮಲ್ಲಿ ನನಗೆ ಮಾಡಲಿಕ್ಕೆ ಆಗಲಿಲ್ಲ ಅದು ಆ ಟೈಮಿಗೆ. ಸೀಡಿಂಗ್ಸ್ ಅವನು ನಮ್ಮನ್ನು ತುಂಬ ಇದು ಮಾಡ್ತಿದ್ರು ಅವರು. ಅಂದರೆ ನಮ್ಮ ಕೈ ಕೆಲಸಕ್ಕಿಂತ ಜಾಸ್ತಿ ಅವ್ರ ಹತ್ರ ಮಾತಾಡಿ ನಮ್ಮದು ಟೈಮ್ ಪಾಸ್ ಆಗ್ತಿತ್ತು. ಯಾವುದಕ್ಕೆ ಕೂಡ ಪ್ರತಿಯೊಂದಕ್ಕೆ ಕುಕ್ ಮಾಡುವಾಗ ಏನಾದರೂ ಒಂದು ಡೈಲಾಗ್ ಹೇಳಿ ಹೋಗಿ ಅದನ್ನು ತಮಾಷೆ ಮಾಡಿ ಪ್ರೆಸೆಂಟೇಷನ್ ಮಾಡುವಾಗ ಯಾವುದೊಂದು ಐಟಮ್ ಮಾಡಿದರೆ ಮೊದಲಿಗೆ ಬಂದು ಕೈ ಹಾಕಿ ನಿಮ್ಮದು ಒಂದು ಟೇಸ್ಟ್ ನೋಡ್ತೇನೆ ಅಂತ ಮಾಡಿ ಅದನ್ನೆಲ್ಲ ಜಡ್ಜಸ್ ಮಾರವರು ಟೇಸ್ಟ್ ಮಾಡಿದ ನಂತರ ಅದನ್ನು ಸೈಡಲ್ಲಿ ಇಟ್ಟು ಪುನಃ ಬರುವಾಗ ಅದೊಂದು ಇನ್ನೊಬ್ಬರು ಬರ್ಕೊಂಡು ಹೋಗ್ತಿದ್ರು. ಅದೆಲ್ಲ ನನಗೆ ಒಂದು ಖುಷಿ, ಒಂದು ಟೈಮ್, ಅದೆಲ್ಲ ಮರೆಯಲಿಕ್ಕೆ ಆಗದ ಒಂದು
ಒಂದು ನಾವು ಮಾಸ್ಟರ್ ಕ್ಲಾಸ್ ಒಳಗೆ ಬಂದು ಅದೆಲ್ಲ ಒಂದು ನೋಡುವಂಥ ಭಾಗ್ಯ ಒಂದು ನಮಗೆ ಸಿಕ್ಕಿದೆ ಅಂತ ನನಗೆ ತುಂಬ ಹೆಮ್ಮೆ ಪಡಿತೇನೆ ನಾನು ಅದರಲ್ಲಿ. ಸೊ ಮೇಡಮ್, ನಿಮ್ಮದು ರೆಸ್ಟೋರೆಂಟ್ ಅಥವಾ ಕೆಫೆ ಏನಾಗಿದೆ? ಇಲ್ಲ, ಇದು ಕೇಕ್ಸ್ ಅಂಡ್ ಬೇಕ್ಸ್ ಮನೆಯಲ್ಲಿ ಮಾಡಿ ನಾವು ಮನೆಯಲ್ಲಿ. ಸೊ ನೀವು ಮತ್ತು ಅವರು ಅದೇ ಸೇಮ್ ಹಾಗಾದ್ರೆ. ಈಗ ನೀವು ಈಗ ಈ ತರ ಎಲ್ಲ ಸೆಲೆಬ್ರೇಷನ್ ಎಲ್ಲ ಆದಾಗ ಕೇಕ್ ಎಲ್ಲ ಕಟ್ ಮಾಡೋದಲ್ಲ ಅದಕ್ಕೆಲ್ಲ ಕಳಿಸ್ತೀರಾ? ಮತ್ತೆ ನೀವು ಫಸ್ಟ್ ರೌಂಡಿಗೆ ಬಂದದ್ದು ಕೇಕ್ ಹಿಡ್ಕೊಂಡೇ ಬಂದಿಲ್ಲ? ವೆಡ್ಡಿಂಗ್ ಟೀಮಲ್ಲಿ ಅಂದರೆ ಅದು ಬಿರಿಯಾನಿ ಅಂದರೆ ನಮ್ಮಂತ ಹೇಳ್ಬೋದು, ನನ್ನದು ಬಳಕೈದು ಕೆಲಸ ಒಂದು ಹೀಗೆ ಅಂತ ಹೇಳ್ಬೋದು ಅಂತ. ಹಾಗೆ ನನ್ನದು ಬಿರಿಯಾನಿ ಅಂದರೆ ಎಲ್ಲರಿಗೂ ಒಂದು ಖುಷಿಯಾಗುವಂಥ ಒಂದು ಡಿಶ್ ಆಗಿರ್ತದೆ ಎಲ್ಲರಿಗೂ. ಬಿರಿಯಾನಿ ನಾನು ಮಾಡುವಾಗೆಲ್ಲ ನನಗೆ ನಮ್ಮದು ಗ್ರೂಪ್ ಟೀಮ್ ಇತ್ತು, ಅದರಲ್ಲಿ ತುಂಬ ಎಲ್ಲರೂ ನಾನೊಂದೊಂದು ಕ್ಯಾಪ್ಟನ್ ಆಗಿ ನಾನು ಅದಕ್ಕೆ ಸಿಕ್ಕಿತ್ತು ನನಗೆ ಟೀಮ್ಗೆ. ಆದರೆ ನಾನು ಹೇಳಿದ ಪ್ರಕಾರ ಎಲ್ಲರೂ ನಮಗೆ ಹೆಲ್ಪಿಗೆ ನಾನು ಹೇಗೆ ಹೇಳಿದ್ದೇನೆ ಅದೇ ರೀತಿಯಲ್ಲಿ ಎಲ್ಲರೂ ಕೂಡ ನಮ್ಮ ಟೀಮ್ನವರೆಲ್ಲರೂ ಅದರಲ್ಲಿ ಗ್ರೂಪ್ ನಮಗೆ ಇದು ಮಾಡಿದ್ದಾರೆ. ಯಾವುದು ಕೂಡ ನಾನು ಕೋಪದಲ್ಲಿ ಇದು ಮಾಡಿದರೆ ಕೂಡ ಅದಕ್ಕೆ ಏನು ಆನ್ಸರ್ ಕೊಡದೆ ಬಗ್ಗಿಕೊಂಡು ಮಾಡ್ತಿದ್ರು. ಬಿರಿಯಾನಿ ಆದರೆ ಒಳ್ಳೆದಿತ್ತು. ಅವರು ಬಿರಿಯಾನಿದು ಅವರು ಗೆಸ್ಟ್ ಇದು ಅವರಿದ್ರಲ್ಲ, ಅವರು ಹೇಳಿದರು ಸ್ವಲ್ಪ ಅಂದರೆ ಕುಕ್ಕು ಸ್ವಲ್ಪ ಜಾಸ್ತಿ ಆಯಿತು, ಬಿರಿಯಾನಿದು ಮಸಾಲ ಮತ್ತು ಅದೆಲ್ಲ ಏನಾಗಲಿಲ್ಲ. ನಾವು ದಮ್ ಇಡುವ ರೀತಿಯಲ್ಲಿ ಮೊದಲಿಗೆ ಅದು ರೈಸ್ ಇಡಬಾರ್ದು, ಮೊದಲಿಗೆ ಅದು ಚಿಕನ್ ಇಟ್ಟು ದಮ್ಮಲ್ಲಿ ಇಡಬೇಕಿತ್ತು, ಆಗ ಅದು ನಿಮ್ಮದು ಬಿರಿಯಾನಿ ಕರೆಕ್ಟ್ ಆಗ್ತಿತ್ತು ಅಂತ. ಗ್ರೂಪ್ ಮಾಡಿದ್ರು ನಂದು 4 ಜನದ ಗ್ರೂಪ್, ರೆಡ್ ಮತ್ತು ಬ್ಲೂ. ಸೊ ನಮ್ಮ ಗ್ರೂಪಲ್ಲಿ ಹಾಗೇನೆಂದರೆ ಬಲ್ಕ್ ಕ್ವಾಂಟಿಟಿ ಬಿರಿಯಾನಿ ಮಾಡಲಿಕ್ಕೆ, ಲೈಕ್ ವೆಡ್ಡಿಂಗ್ ಟೈಪ್ ಬಿರಿಯಾನಿ ಅಂತ ಹೇಳಿದರು. ಅವಾಗೂ ಹಾಗೆಯೇ ತುಂಬ ಖುಷಿಯಾಗಿತ್ತು. ಅಂದರೆ ಗ್ರೂಪಲ್ಲಿ ಮಾಡೋದು, ಹಾಗೆ ಎಲ್ಲರೂ ಶೇರ್ ಮಾಡಿ ನಾವು ಈಕ್ವಲ್ ಆಗಿ ಡಿವೈಡ್ ಮಾಡಿ ವರ್ಕ್ ಮಾಡಿದ್ವಿ. ಅದರಲ್ಲಿ ಅದೇ ಥರ ಅಂದರೆ ನಾವು ಸೆಲೆಕ್ಟ್ ಆಗ್ತದೋ ಇಲ್ಲ ಅಂತ ಗೊತ್ತಿರಲಿಲ್ಲ. ಆಗ ಜಡ್ಜಸ್ನವರ ರೀಪ್ಲೇಗೋಸ್ಕರ ಕಾಯ್ತಾ ಇದ್ವಿ ನಾವು. ಅದೊಂದು ಒಳ್ಳೆ ಫೀಲಿಂಗ್. ಮತ್ತು ಸೆಲೆಕ್ಟ್ ಆಗುವಾಗ ಅದೇ ಥರ ತುಂಬ ಖುಷಿ ಆಗ್ತದೆ ಅದು ಆವಾಗ ಸ್ಪೆಷಲಾಗಿ ಹನೀಫ್ ಅವರು ಬಂದಿದ್ದರು ಜಡ್ಜಸ್ ಆಗಿ. ಅದು ಬಿರಿಯಾನಿಯಲ್ಲಿ ಎಕ್ಸ್ಪರ್ಟ್ಸ್ ಅವರು. ಮ್ಯಾಂಗ್ಳೂರಿಯನ್ ಸ್ಟೈಲ್ ಚಿಕನ್ ದಮ್ ಬಿರಿಯಾನಿ ಮತ್ತು ಕಬಾಬಲ್ಲಿ 2 ಟೈಪ್ ಮಾಡಿದ್ದೇವೆ. ಒಂದು ಕೊರಿಯಂಡರ್ ಕಬಾಬ್, ಮತ್ತೊಂದು ರೆಡ್ ಕಬಾಬ್. ಮತ್ತು ಸಲಾಡ್, ರೈತಾ ವಿತ್ ಬಿರಿಯಾನಿ ಮಸಾಲ ಗ್ರೇವಿ. ಓಕೆ, ನೋಡುವ ಜಡ್ಜಸ್ನವರು ಟೇಸ್ಟ್ ಮಾಡ್ತಾರೆ. ದಟ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್. ಸೊ ನೋಡುವ ಟೇಸ್ಟ್ ಅವರಿಗೆ ಹಿಡಿಸುತ್ತಾ, ಏನು ಹೇಳ್ತಾರೆ ಪ್ರತಿಯೊಂದು ಡಿಶ್ ಬಗ್ಗೆ. ಎಸ್ ಶೆಫ್ ಹನೀಫ್, ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಹೇಗಿದೆ ಟೇಸ್ಟ್ ಓವರಾಲ್? ಟೇಸ್ಟ್ ಚೆನ್ನಾಗಿದೆ, ಚಿಕನ್ ಬಾಯ್ಲ್ ಆಗಿದೆ ಚೆನ್ನಾಗಿ. ರೈಸ್ ಸ್ವಲ್ಪ ಸ್ಟ್ರೆಂತಲ್ಲಿ ನಿಲ್ಲಿಸಬೇಕು, ಎಲ್ಲ ಕಟ್ಟಾಗಿದೆ ಸ್ವಲ್ಪ. ಓಕೆ, ಬಿರಿಯಾನಿ ರೌಂಡಲ್ಲಿ ನಾವು 4 ಜನ ಇದ್ವಿ. ಅದರಲ್ಲಿ ರಾಧಾ ಮ್ಯಾಮ್ನವರನ್ನು ಕ್ಯಾಪ್ಟನ್ ಆಗಿ ಇರ್ತಿದ್ರು. ಆದರೂ ಅಂದರೆ ತುಂಬ ಲೀಡ್ ನನ್ನ ತಲೆಗೇನೆ ಬೀಳ್ತಿತ್ತು. ಅಂದರೆ ನಮ್ಮ ಟೀಮು ಎಷ್ಟು ಕಷ್ಟಪಟ್ಟಾದರೂ ವಿನ್ ಆಗಬೇಕಂತೇಳಿತ್ತು. ಹಾಗೆ ಲೀಡೆಲ್ಲ ನಾನೇ ತಗೊಂಡಿದ್ದೆ. ಅದನ್ನು ಶೆಫ್ನವ್ರು ಹೇಳಿದರು, ಅಂದರೆ ಯಾರಿಗೆ ಲೀಡ್ ಕೊಟ್ಟಿದ್ವಿ ಅವರು ಅದನ್ನೇ ತಗೊಳ್ಬೇಕಂತ ಇತ್ತು. ಹಾಗೆ ಅದನ್ನು ಅಂದರೆ ನಮ್ಮದು ಕೆಫೆ ಇದೆ, ಅದರಲ್ಲಿ ನಾವು ವರ್ಕ್ ಮಾಡ್ತಿದ್ವಿ. ಅದರಲ್ಲಿ ಯಾರ ಟಾಸ್ಕ್ ಕೊಟ್ಟಿದ್ದೆ ಅದು ಅವರೇ ಮಾಡಬೇಕಂತೇಳಿ ನಾವು ಕೊಡ್ತೇವೆ. ಅದೇ ಥರ ಇದರಲ್ಲಿ ಅದೇ ಥರ ಆಗಬೇಕು. ನಮ್ಮದು ಅದು ಸ್ವಲ್ಪ ಇದಾಗಿತ್ತು. I asked Radha. Okay. She is the captain, but she's making you work. So she's a true leader. She is the captain. We have to work for her. Oh, captain has to work. So she's a true leader. She have to look after us. We are working or not. You have to take the lead. ಸೋಲೋ ಕುಕ್ಕಿಂಗಿಂದ ನಮಗೆ ಸಡನ್ ಆಗಿ ಗ್ರೂಪ್ ರೌಂಡಿಗೆ ಎಂಟ್ರಿ ಆಗಿತ್ತು, ಅಂದರೆ ಸೆಕೆಂಡ್ ರೌಂಡ್ ಅದು. ಸೊ ಇಷ್ಟ ತನಕ ಸೋಲೋ ಕುಕ್ಕಿಂಗ್ ಮಾಡಿ ಸಡನ್ನಾಗಿ ಗ್ರೂಪ್ ರೌಂಡ್ ಕೊಟ್ಟಿದ್ದು ತುಂಬಾ ಶಾಕ್ ಅನಿಸ್ತು. ಅಂದರೆ ಯಾವ ಥರ ಇರಬಹುದು ಇದು ಗ್ರೂಪ್ ರೌಂಡ್, ಅದು ಒಂದು ಟೆನ್ಷನ್ ಇತ್ತು. ಸೊ ನಮ್ಗೆ ಸಿಗುವ ಗ್ರೂಪ್ ಮೆಂಬರ್ಸ್ ಅವರು ಕೂಡ ಯಾವ ಥರ ನಮ್ಮ ಜೊತೆ ಕುಕ್ಕಿಂಗ್ ಮಾಡಬಹುದು ಅಂತ ಹೇಳಿ ಅದು ಒಂದು ಕೂಡ ತಲೆಯಲ್ಲಿತ್ತು. ಸೊ ನಮ್ಮದು ಗ್ರೂಪ್ ಮೆಂಬರ್ ಆಗಿ ಭಾಗ್ಯ ಇದ್ದರು, ಆಮೇಲೆ ರಶೀದಾ ಮ್ಯಾಮ್ ಇದ್ದರು, ಆಮೇಲೆ ವಿಂದ್ಯಾ, ಮಮತಾ. ಸೊ ಅದೊಂದು ಲೇಡೀಸ್ ಟೀಮ್ ಆಗಿತ್ತು. ಸೊ ನಮಗೆ ಅದೊಂದು ಹೊಸ ರೀತಿಯ ಅನುಭವ. ಸೊ ನಮಗೆ ಗ್ರೂಪ್ ಕುಕ್ಕಿಂಗಲ್ಲಿ ಬಿರಿಯಾನಿ ಮಾಡುವ ಟಾಸ್ಕ್ ಕೊಟ್ಟಿದ್ರು. ಅದಂದರೆ ಹ್ಯೂಜ್ ಅಮೌಂಟಲ್ಲಿ ಬಲ್ಕ್ ಮಾಡುವ ಟಾಸ್ಕ್ ಅದು.
ಐ ಥಿಂಕ್ ಅರೌಂಡ್ 2 hours, ಮೋರ್ ದ್ಯಾನ್ 2 hours ನಮಗೆ ಟೈಮ್ ಲಿಮಿಟ್ ಕೊಟ್ಟಿದ್ದರು. 5 kg ಬಿರಿಯಾನಿ ಮಾಡುವ ಟಾಸ್ಕ್ ತುಂಬಾ ಕಷ್ಟ ಅನಿಸ್ತು. ಅಂದರೆ ಸ್ಟಾರ್ಟಿಂಗ್ ನಾವೊಂದು ಐಡಿಯಾ ಮಾಡಿದ್ವಿ, ಅಂದರೆ ಯಾರ್ಯಾರಿಗೆ ಯಾವ ಕೆಲಸ ಕೊಟ್ಟು ಸೊ ಅದನ್ನು ಕಂಪ್ಲೀಟ್ ಮಾಡುವ ಅಂತ ಹೇಳಿ ಟಾಸ್ಕನ್ನು. ಸೊ ಒಬ್ಬೊಬ್ಬರು ಒಂದೊಂದು ನೀಟಾಗಿ ಮಾಡಿದ್ವಿ ನಾವು ಎಲ್ಲರೂ ಅವರವರಿಗೆ ಕೊಟ್ಟಿದ್ದು ಕೆಲಸನ. ಬಟ್ ಫೈನಲಿ ನಮಗೆ ಕಮೆಂಟ್ಸ್ ಬರುವಾಗ ಸ್ವಲ್ಪ ನೆಗೆಟಿವ್ ಕಮೆಂಟ್ಸ್ ಕೂಡ ಬಂತು, ಪಾಸಿಟಿವ್ ಕಮೆಂಟ್ಸ್ ಕೂಡ ಬಂತು. ಸೊ ಅದರಿಂದ ನಮಗೆ ಒಂದು ಲೆಸನ್ ಕಲಿತಾಗಿ ಕೂಡ ಆಯಿತು. ಈ ಥರ ಇನ್ನೊಂದು ದೊಡ್ಡ ಅಮೌಂಟಲ್ಲಿ ಕುಕ್ಕಿಂಗ್ ಮಾಡೋದು ಯಾವುದಾದ್ರೂ ಇದ್ದರೆ ಶೋ ಅಲ್ಲಿ, ಸೊ ನಮಗೊಂದು ಐಡಿಯಾ ಬಂತು. ಸೊ ಡೇಂಜರ್ ಝೋನಲ್ಲಿ ಫಸ್ಟ್ ಡೇಂಜರ್ ಝೋನಲ್ಲಿ ಒಂದು ಫಿಶ್ ಐಟಮ್ ಮಾಡಲಿಕ್ಕೆ ಕೊಟ್ಟಿದ್ದರು. ಅದು ಇಡೀ ಫಿಶನ್ನು ನಮಗೆ ಕೊಟ್ಟಿದ್ದರು. ನಾವು ಅದನ್ನು ಕ್ಲೀನಿಂಗ್ ಕಟ್ಟಿಂಗ್ ಮಾಡಿ ಒಂದು ಐಟಮ್ ರೆಸಿಪಿ ತಯಾರು ಮಾಡಬೇಕಿತ್ತು. ಸೊ ನಂದು ಒಂದು ಅಡ್ವಾಂಟೇಜ್ ಏನಂದರೆ ನಾನು ಫಸ್ಟ್ ಆಡಿಷನ್ ರೌಂಡಲ್ಲಿ ಕೂಡ ಫಿಶ್ದ ರೆಸಿಪಿ ಮಾಡಿದ್ದೆ, ಮತ್ತು ಇದರಲ್ಲಿ ಕೂಡ ಫಿಶ್ಶೇ ಸಿಕ್ತಲ್ಲ, ಸೊ ಅದೊಂದು ಅಡ್ವಾಂಟೇಜ್ ಅಂತ ಹೇಳ್ಬೋದು. ನನಗೆ ಸ್ವಲ್ಪ ಒಂದು ಐಡಿಯಾ ಇತ್ತು, ಸೊ ಯಾವ ಥರ ನಾನು ಅದನ್ನು ಒಂದು ಐಟಮ್ ಪ್ರಿಪೇರ್ ಮಾಡಿ ಜಡ್ಜಸ್ ಮುಂದೆ ಕೊಡಬಹುದು ಅಂತ ಹೇಳಿ. ಸೊ ಅದು ಒಂದು ಐಟಮ್ ಅಂದ್ಕೊಳ್ದೆ, ನಾನು ಅಂದ್ಕೊಂಡಿದ್ದು ಮೈಂಡಲ್ಲಿ ಒಂದು ಅಂದ್ಕೊಂಡಿದ್ದ ಐಟಮ್ ಹೀಗೆ ಆಗಬೇಕಿತ್ತಂತ. ಸೊ ಅದೇ ಥರ ಆಯಿತು. ಸೊ ಅದೊಂದು ಐಟಮ್ ನನಗೆ ಒಳ್ಳೆ ಪಾಯಿಂಟ್ಸ್ ತಂದು ಕೊಡ್ತು ಆ ರೌಂಡಲ್ಲಿ. ಇದು ನಾನು ಮಾಡಿದ್ದು ಸ್ಟಫ್ಡ್ ಗ್ರೀನ್ ಮಸಾಲ ಪಾಂಪ್ಲೆಟ್ ಫ್ರೈ ಅಂತ. ಸೊ ಅದು ಮ್ಯಾರಿನೇಷನಿಗೆ ನಾನು ಗ್ರೀನ್ ಮಸಾಲ ಯೂಸ್ ಮಾಡಿದ್ದೇನೆ. ಕೊರಿಯಾಂಡರ್ ಲೀವ್ಸ್, ಪುದೀನಾ ಲೀವ್ಸ್, ದೆನ್ ಜಿಂಜರ್ ಗಾರ್ಲಿಕ್, ಲೆಮನ್ ಅದೆಲ್ಲ ಹಾಕಿ ಮಾಡಿದ್ದು. ಮತ್ತು ಸ್ಟಫ್ಡ್ ಅದರ ಒಳಗೆ ಫಿಶ್ ಒಳಗೆ ಆನಿಯನ್, ಟೊಮ್ಯಾಟೊ ಅದು ಕೂಡ ಸ್ಟಫ್ ಮಾಡಿ ಮಾಡಿದ್ದು. ವೆರಿ ನೈಸ್ಲಿ ಡನ್. ಆ್ಯನ್ ಇನ್ಸ್ಪಿರೇಷನ್. ಸ್ಟಫ್ಡ್ ಫಿಶನ್ನು ಹೇಗೆ ಮಾಡ್ಬೋದು ಅಂತ. ಐ ಥಿಂಕ್ ಲಾಸ್ಟ್ ಟೈಮ್ ಆಲ್ಸೋ ಯು ಡಿಡ್ ಸ್ಟಫ್ಡ್ ಬಾಂಗ್ಡಾ. ಫಸ್ಟ್ ರೌಂಡು ಗೊತ್ತಿರಲಿಲ್ಲ ಎಂತ ಮಾಡೋದು, ಕನ್ಫ್ಯೂಸ್ ಇತ್ತು. ಮತ್ತು ಅಲ್ಲಿ ಹೋಗಿದ್ರು ಗೊತ್ತಾಯಿತು ಆ್ಯಪಲ್ ಮಾರ್ಟ್ ಶಾಪಿಂಗ್ ಗ್ರೌಂಡ್ ಅಂತೆ. ಬಜೆಟ್ ಇತ್ತು, ಟೈಟ್ ಬಜೆಟ್. ನಾರ್ಮಲಿ ನಾನು ಹೋಗ್ತೇನೆ ಶಾಪಿಂಗ್ ಮಾಡಲಿಕ್ಕೆ, ಬಟ್ ಬಜೆಟ್ ಇರೋದಿಲ್ಲ. ಅದರಲ್ಲಿ ಸ್ವಲ್ಪ ಈಗ 500 ಬಜೆಟ್ ಇತ್ತು, ಡಿಶ್ ಮಾಡಲಿಕ್ಕಿತ್ತು. ಅದು ಸ್ವಲ್ಪ ಸ್ಟ್ರೆಸ್ ಬಿತ್ತು. ಸೊ ನಾನು 2 ಡಿಶ್ ಮಾಡಿದ್ದು, ಚಿಕನ್ ಕಬಾಬ್ ಮತ್ತು ನಾನ್ ಕಡಾಯಿ ಕುಗೀಸ್. ಅದರಲ್ಲಿ 500 ಬಂತು ಎಲ್ಲ 2 ಡಿಶ್ ಮಾಡಲಿಕ್ಕೆ. ಸೊ ನಂದು ರೌಂಡ್ ಸ್ಟಾರ್ಟ್ ಆಯಿತು. ಅದು ನಾನು ಫಸ್ಟ್ ಚಿಕನ್ದು ಮಿನ್ಸ್ ಮಾಡಿದ್ದು ಅದೆಲ್ಲ, ಮತ್ತು ಕುಕೀಸ್ ಹಾಕಿದ್ದು. ಫಸ್ಟ್ ಕುಕೀಸ್ ಮಾಡಿದ್ದು ಮತ್ತು ಚಿಕನ್. ಆ ಕುಕೀಸ್ ಹಾಕಿದ ಸ್ವಲ್ಪ ಕೂಲ್ ಮಾಡಲಿಕ್ಕೆ ಇತ್ತು, ಮಿನಿಮಮ್ 2 hours. ಅದು ಟೈಮ್ ಸಿಗಲಿಲ್ಲ, ಸ್ವಲ್ಪ ಹೆವಿ ಆಗಿ. ಸೊ ಫಸ್ಟ್ ನಾನು ಅದು ಟರ್ಕಿಶ್ ಚಿಕನ್ ಕಬಾಬ್ ಕೊಟ್ಟಿದ್ರ, ಅವ್ರು ಟೇಸ್ಟ್ ಮಾಡಿದರು. ಶೆಫ್ ಮಂಡಲ್ ನಾನು ಪ್ರೇಸ್ ಮಾಡಿದ್ದು, ಅದು ನಲ್ಲಾಗಿತ್ತು. ಮತ್ತು ಕುಕೀಸ್ ಅವ್ರು ಹೇಳಿದರು ನಲ್ಲಿತ್ತು, ಕಾರ್ಡಮಮ್ ಫ್ಲೇವರ್ ಎಲ್ಲ ಬಂತು. ಆದರೆ പിന്നെ ಸ್ವಲ್ಪ ಡೌಟ್ ಇತ್ತು ಸೆಲೆಕ್ಟ್ ಆಗ್ತದಾ ಇಲ್ಲ. ಶೆಫ್ ಮಂಡಲ್ ಸೇಸ್ ಯು ಹ್ಯಾವ್ ಡನ್ ಅನ್ ಅಮೇಜಿಂಗ್ ಟರ್ಕಿಶ್. ಶೆಫ್ ನೈಸ್ ಟೇಕ್. ಥ್ಯಾಂಕ್ ಯು ಶೆಫ್. ವೆಡ್ಡಿಂಗ್ ಥೀಮ್. ಸೊ ನಾಳೆ ಡ್ರೆಸ್ ಮಾಡಿದ್ವಿ ಹೋಗೋದು. ಅಲ್ಲಿ ಗೊತ್ತಾಯಿತು ಬಿರಿಯಾನಿ ರೌಂಡ್. ಸೊ ಟೀಮ್ ರೌಂಡ್. ಆ ಟೀಮಲ್ಲಿ ಚಿಟ್ಸ್ ತೆಗಿಲಿಕ್ಕಿತ್ತು. ಸೊ ನಾನು ಸೆಲೆಕ್ಟ್ ಆದರು. ಸೊ ಟೀಮ್ ಸೆಲೆಕ್ಷನ್ ಎಲ್ಲ ಇತ್ತು. ನಮ್ಮದು ಟೀಮ್ ಕ್ಯಾಪ್ಟನ್ ರಾಧ. ಸೊ ಅದು ನನಗೆ ಅವ್ರಿಗೆ ಎಲ್ಲೊಂದೊಂದು ಇದು ಕೊಟ್ಟು ಜಾಬ್ ಎಂತ ಮಾಡಲಿಕ್ಕೆ. ಸೊ ನಂದು ಇದು ಕಟ್ಟಿಂಗ್ ಇದೆಲ್ಲ ಜಾಬ್ ಕೊಟ್ಟರು. ಸೊ ಆನಿಯನ್ ಕಟ್ ಮಾಡಿದರು, ಇದೆಲ್ಲ ವೆಜಿಟೇಬಲ್ಸ್.
What are you doing? Helping. Yes. What is that helping? Most of the chop. ಅಷ್ಟು ಎಲ್ಲ ಚಾಪಿಂಗ್ ಮಾಡಿದ್ಯಾ? Yes. ಎಲ್ಲಿ ಉಂಟದು? ಈಗ preparing. We had few rounds that was like cooking biryani and all that. So yeah, biryani we were a bit nervous because we had in teams. So basically there was 2 teams, that is blue and red. So we didn't know which teams we are gonna go to. It was really a very nice journey. So we could actually manage things as a teamwork. So actually being in a team is really difficult because of one mistake of one particular item or something, the entire team is going to get disqualified. So that was a bit terrifying thing. But yeah, it was really something like a new experience for us. ಎಲ್ಲ ಟೀಮ್ ಮೆಂಬರ್ಸಲ್ಲಿ ಅಂದರೆ ನಾವೊಂದು ಫ್ಯಾಮಿಲಿ ಥರ ಇದ್ವಿ. ಸೊ ತುಂಬಾ ಖುಷಿ ಆಗ್ತದೆ ಎವ್ರಿ ಟೈಮ್ ನಾವು ಮೀಟ್ ಆಗುವಾಗ. ಈ ಥರ ಕಾಂಪಿಟೇಷನ್ ಇದ್ದರೂ ಕೂಡ ಕಾಂಪಿಟೇಷನ್ ಬಿಟ್ಟು ಸೊ ನಮ್ಮದೊಂದು ಸ್ಪೆಷಲ್ ಬಾಂಡ್ ಇತ್ತು, ಫ್ಯಾಮಿಲಿ ಥರನೇ. ನಾವು ತುಂಬ ಚೆನ್ನಾಗಿ ಮಾತಾಡ್ತಾ ಆಮೇಲೆ ಕೂಡ ಸಿಗುವಾಗ ಕೂಡ ಸೊ ಭೇಟಿ ಮಾಡ್ತಾ ಇದ್ವಿ. ಸೊ ಇದರಲ್ಲಿ ನನ್ನ ತುಂಬ ಫೇವ್ರೆಟ್ ಅಂದರೆ ನಾನು ತುಂಬ ಜಾಸ್ತಿ ಹಚ್ಕೊಂಡಿದ್ದಂತ ಹೇಳಿದರೆ ಭಾಗ್ಯ. ಸೊ ಅವಳು ನನ್ನ ಡೇ 1ಇಂದ ಸೊ ನನ್ನ ಜೊತೆನೇ ಇದ್ಲು. ಐ ಥಿಂಕ್ ನಂದು ಮತ್ತು ಅವಳ ನಡುವೆ ತುಂಬ ಒಳ್ಳೆ ಬಾಂಧವ್ಯ ಬೆಳೀತು ಅಂತ ಅನಿಸುತ್ತೆ ಬಿಕಾಸ್ ಆಫ್ ದಿಸ್ ಪ್ರೋಗ್ರಾಮ್. ಸೊ ಅದಕ್ಕಾಗಿ ನಾನು ಈ ಕುಕ್ಕಿಂಗ್ ಕಾಂಪಿಟೇಷನ್ಗೆ ನಿಜವಾಗ್ಲೂ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೇನೆ. ಸೊ ಈ ಫ್ರೆಂಡ್ಶಿಪ್ಪು ಸೊ ಹೀಗೇನೆ ಕಂಟಿನ್ಯೂ ಆಗಲಿ ಅಂತ ನನ್ನದೊಂದು ಆಶಯ. ಜಡ್ಜ್ಮೆಂಟ್ ಕೊಡುವಾಗ ತುಂಬ ಸಾಫ್ಟ್ ವೇಯಲ್ಲಿ ಹೇಳ್ತಾಯಿದ್ರು. ಸೊ ಅಂದರೆ ಸೊ ಯಾರಿಗೂ ಹರ್ಟ್ ಆಗದ ಹಾಗೆ. ಸೊ ಅದು ನನಗೆ ತುಂಬ ಖುಷಿ ಅನಿಸ್ತು. ಸೊ ಅವರು ಹೇಳುವ ಒಂದೊಂದು ಮಾತು ಕೂಡ ಸೊ ಅಂದರೆ ಟಿಪ್ಸ್ ಕೂಡ, ಆಮೇಲೆ ಈ ಕುಕ್ಕಿಂಗ್ ಬಗ್ಗೆ ಕೆಲವೊಂದು ನಮಗೆ ಏನೂ ಗೊತ್ತಿರಲಿಲ್ಲ ಫಸ್ಟ್ ಆಫ್ ಆಲ್. ಆದರೂ ಅವರಿಂದ ತುಂಬಾ ಕಲ್ತ್ಕೊಂಡಿದ್ವಿ ನಾವು. ವೆಡ್ಡಿಂಗ್ ಥೀಮಲ್ಲಿ ನಮಗೆ ಬಿರಿಯಾನಿ ಮಾಡಲಿಕ್ಕಿತ್ತು. ಸೊ ನಮ್ಮದೊಂದು ಗ್ರೂಪ್ ಇತ್ತು. ನಮ್ಮ ಗ್ರೂಪ್ ವೈಸ್ ಡಿವೈಡ್ ಮಾಡಿದರು, 2 ಗ್ರೂಪ್ ವೈಸ್ ರೆಡ್ ಆ್ಯಂಡ್ ಬ್ಲೂ ಡಿವೈಡ್ ಮಾಡಿದರು. ಸೊ ಆ ರೌಂಡ್ ತುಂಬ ಫನಿಯಾಗಿತ್ತು. ಆ್ಯಕ್ಚುಲಿ ಎಲ್ಲರೂ ಸೇರಿ ಒಟ್ಟಿಗೆ ಸೇರಿ ಮಾಡೋದು ಫಸ್ಟ್ ಆಗಿತ್ತದು. ಪ್ರೀವಿಯಸ್ಲೆಲ್ಲ ನಾವು ಒಬ್ಬೊಬ್ಬರೇ ಕುಕ್ ಮಾಡ್ತಾ ಇದ್ವಿ. ಸೊ ಆ ವೆಡ್ಡಿಂಗ್ ಥೀಮಲ್ಲಿ ಬಿರಿಯಾನಿ ಮಾಡುವಾಗ ಯೂಶ್ವಲಿ ಬಿರಿಯಾನಿ ಅಂತ ಹೇಳಿದರೆ ಸ್ಟೀಮ್ ಮಾಡುವಾಗ ಕೆಳಗಡೆ ಪ್ಯಾನು ಆ ಥರ ಏನಾದರೂ ಇಡ್ತೇವೆ ನಾವು. ಸೊ ನಮ್ಮ ಹತ್ರದ್ದು ಏನು ಇರಲಿಲ್ಲ ಆ ಟೈಮಿಗೆ, ಬಿಕಾಸ್ ಪಾತ್ರೆ ತುಂಬ ದೊಡ್ಡದಿತ್ತು. ನಮಗೆ 2 kg ರೈಸ್ 2 kg ಚಿಕನ್ ಮಾಡಲಿಕ್ಕಿತ್ತು. ಸೊ ಪಾತ್ರೆ ತುಂಬ ದೊಡ್ಡದಿತ್ತು. ಸೊ ನಮಗೆ ಅದು ಸ್ಟೀಮ್ ಕೊಡುವಾಗ ನಮಗೆ ಪ್ಯಾನ್ ಇರಲಿಲ್ಲ. ಸೊ ನಾವೇನು ಮಾಡಿದ್ವಿ ಅಂತ ಹೇಳಿದರೆ ಅದರಲ್ಲಿ ಒಂದು ಅಲ್ಯೂಮಿನಿಯಂ ಮುಚ್ಚಲಿಕ್ಕಿರುವಂಥ ಇದಿತ್ತು, ಪ್ಲೇಟ್ ಇತ್ತು. ಸೊ ಅದನ್ನಿಟ್ಟು ನಾವು ಪಾತ್ರೆ ಇಟ್ಟು ಸ್ಟೀಮ್ ಕೊಡ್ತಾಯಿದ್ವಿ. ಸೊ ನನಗಿನ್ನೂ ನೆನಪಿದೆ, ಅದು ಸ್ಟೀಮ್ ಕೊಡುವಾಗ ಅದು ಪಾತ್ರೆನೇ ಮೆಲ್ಟಾಗಿ ಬೀಳ್ತಾ ಇತ್ತು, ಅದು ಪ್ಲೇಟ್ ಮೆಲ್ಟಾಗಿ ಬೀಳ್ತಾ ಇತ್ತು. ಅದೊಂದು ಫನ್ನಿ ಮೂಮೆಂಟನ್ನು ಶೇರ್ ಮಾಡಲಿಕ್ಕೆ ಇಷ್ಟಪಡ್ತೇನೆ ಅದರಲ್ಲಿ. ಸೊ ಅದರ ವೆಡ್ಡಿಂಗ್ ಥೀಮಲ್ಲಿ ಸಹ ಅಷ್ಟೇ, ನಮ್ಮದು ಬಿರಿಯಾನಿ ಮತ್ತು ವಿತ್ ಬಿರಿಯಾನಿ ನಾವು ಸೈಡ್ ಕಬಾಬ್ ಅಂತ ಕೊಟ್ಟಿದ್ವಿ. 2 ಥರ ಕಬಾಬ್ ಕೊಟ್ಟಿದ್ವಿ, ಒಂದು ರೆಡ್ ಕಬಾಬ್ ಒಂದು ಗ್ರೀನ್ ಕಬಾಬ್ ಅಂತ. ಸೊ ಅದನ್ನು ಕೂಡ ಜಡ್ಜಸ್ ತುಂಬ ಅಪ್ರಿಷಿಯೇಟ್ ಮಾಡಿದರು. ಅದನ್ನು ಒಟ್ಟಿಗೆ ಅದು ಥೀಮಲ್ಲಿ ಒಂದು ಒಟ್ಟಿಗೆ ವರ್ಕ್ ಮಾಡೋ ಎಕ್ಸ್ಪೀರಿಯನ್ಸ್ ಇತ್ತಲ್ಲ, ಅದು ಇಟ್ ವಾಸ್ ವೆರಿ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಅಂದರೆ ನಮಗೆ ಬೇರೆ ಪಾರ್ಟಿಸಿಪೆಂಟ್ ಒಟ್ಟಿಗೆ ಮೊದಲು ಕೆಲಸ ಮಾಡಿ ಗೊತ್ತಿರಲಿಲ್ಲ, ಬಟ್ ಸ್ಟಿಲ್ ನಾವು ಒಟ್ಟಿಗೆ, ಅದು ಫಸ್ಟ್ ಟೈಮ್ ಆಗಿತ್ತು, ಬಟ್ ಸ್ಟಿಲ್ ಒಳ್ಳೆ ಕೋಆಪ್ರೇಷನಿಂದ ಎಲ್ಲರೂ ಒಳ್ಳೆ ಕೋಆಪ್ರೇಟ್ ಮಾಡಿ ಒಳ್ಳೆಯದಾಗಿ ಬಂತು ಅದು ಸಹ. ಸೊ ಆ ಥೀಮಲ್ಲಿ ಕೂಡ ಅದು ಜಡ್ಜಸ್ ಕೂಡ ನಮ್ದು ರೆಸಿಪಿಯನ್ನು ತುಂಬ ಅಪ್ರಿಷಿಯೇಟ್ ಮಾಡಿದ್ರು ಆ ಟೈಮ್. ನೀವು ಬಿರಿಯಾನಿಯಲ್ಲಿ ದಮ್ಮು ಕೊಟ್ಟಂತ ಅಥವಾ ಯುದ್ಧ ಮಾಡಿದ ಏನು ನಮ್ಮ ಪ್ರಾಪರ್ಟಿ ಎಲ್ಲ ಹಾಳು ಮಾಡಿದ್ದಾರೆ ಜಡ್ಜಸ್, ನೋಡ್ಕೊಳ್ಳಿ ಸುಮ್ಮನೆ. ಬಟ್ ಅವರ ಎಫರ್ಟ್ಸ್ ನೋಡಿ, ಇದು ಯಾವ ಎಫರ್ಟ್ಸ್ ಗೊತ್ತಿಲ್ಲ, ಕೊಟ್ಟಂತದ್ರಲ್ಲಿ ದೊಡ್ಡ ತೂತು ನೋಡಿ ಎಲ್ಲ ಕಾಣ್ತಾ ಇದ್ದಾರೆ. ಓಕೆ,
Very nice biryani. Thank you. Well cooked. I loved both the kebabs. Despite red kebab, as both chefs said, it's a little hard. Adre, as my teeth went deep in the flesh, there was a flavor. Green alli ಏನಂತ ಹೇಳಿದ್ರೆ ನೀವು crushed coriander ಹಾಕಿದ್ರಲ್ಲ, that was telling, love it. Okay, there was innovation. ಅದರ ನಂತರ ನಮಗೆ ಚಾನ್ಸ್ ಸಿಕ್ಕಿದ್ದು ಮೆಡೋಸ್ ಅಲ್ಲಿ ರೆಸ್ಟೋರೆಂಟಿಗೆ ಹೋಗಲಿಕ್ಕೆ ಸಿಕ್ಕಿತ್ತು. ಅದರಲ್ಲಿ ನಮಗೆ ಫ್ರೈಡ್ ರೈಸ್ ಚೈನೀಸ್ ಫುಡ್ ಮಾಡಲಿಕ್ಕೆ ಅವರು ಕೊಟ್ಟರು ಎಲ್ಲ ಒಂದು ನಮಗೆ ಇದರ ಒಂದು ಬಾಕ್ಸ್ ಐಟಮ್ ಇದರ ಒಳಗೆಲ್ಲಿಟ್ಟು ಅದನ್ನು ನಮಗೆ ಸರ್ಪ್ರೈಸ್ ಆಗಿ ಮಾಡಿ ತೋರಿಸಲಿಕ್ಕೆ ಅಂತ ಅದರಲ್ಲಿ ಎಲ್ಲ ಕೆಲವು ಐಟಮ್ ಎಲ್ಲ ಇಟ್ಟು ಹೇಳಿದರು ನಿಮಗೆ ಚೈನೀಸ್ ಫುಡ್ ಮಾಡಲಿಕ್ಕೆ ಅಂತ. ಚೈನೀಸ್ ಅಂದರೆ ನಾನು ತುಂಬ ದೂರ ಅಂದರೆ ಒಂದು ಸೈಡಲ್ಲಿ ದೂರ ಅಂತ ಹೇಳ್ಬೋದು. ಚೈನೀಸ್ ಐಟಮಲ್ಲಿ ಒಂದು ಚೈನೀಸ್ ಮಾಡಲಿಕ್ಕೆ ನಮಗೆ ಒಂದು ಸೂಪ್ ಮಾಡಲಿಕ್ಕೆ ನಾವು ಇದು ಮಾಡಿದೆ ಪ್ರಿಪೇರ್ ಮಾಡುವ, ಮತ್ತು ಒಂದು ಫ್ರೈಡ್ ರೈಸ್, ಮತ್ತು ಒಂದು ಗೋಬಿದು, ಮತ್ತು ಒಂದು ಡೆಸರ್ಟ್ ಒಂದು ಸ್ವೀಟ್ ಮಾಡಲಿಕ್ಕೆ ಇತ್ತು. ಆಗ ನಾವು ಅದೊಂದು ಕ್ಯಾರೆಟ್ ಪುಡ್ಡಿಂಗ್ ಮಾಡುವ ಅಂತ ಓಕೆ ಈ ಐಟಮ್ ಎಲ್ಲ ನಾವು ಒಂದು ಮೆನು ಕೊಟ್ಟಿದ್ದೇವೆ. ಅಂದರೆ ಕಸ್ಟಮರ್ ಬರ್ತಾರೆ, ನಮ್ಮ ಫುಡ್ಡನ್ನು ಅವರಿಗೆ ಇದು ಪ್ರೆಸೆಂಟೇಷನ್ ಮಾಡಿ ಒಂದು 15 ಪೀಪಲ್ ಅವರು ಬರುವಾಗ ನಮ್ಮ ಅದನ್ನು ಟೇಬಲ್ ನಾವು ಇದು ಮಾಡಬೇಕು ಅವರಿಗೆ. ರೌಂಡ್ ತುಂಬ ಚಾಲೆಂಜಿಂಗ್ ಆಗಿತ್ತು. ಅಂದರೆ ಕಂಪ್ಲೀಟ್ಲಿ ಡಿಫ್ರೆಂಟ್. ಏನಂತ ಅಂದರೆ ಇಲ್ಲಿ ನಾವು ನಮ್ಮದೇ ಓನ್ ಒಂದು ಮೆನು ರೆಡಿ ಮಾಡಿ ಕಸ್ಟಮರ್ಗೆ ಸರ್ವ್ ಮಾಡಬೇಕಿತ್ತು. ನಾರ್ಮಲಿ ನಾವು ಹೋಗೋದಂತ ಹೇಳಿದರೆ ರೆಸ್ಟೋರೆಂಟಿಗೆ ಹೋದರೆ ಸೊ ಮೆನು ನೋಡ್ತೇವೆ, ಅದನ್ನು ಆರ್ಡ್ರ್ ಮಾಡ್ತೇವೆ, ಮತ್ತು ನಾವು ಐಟಮ್ ತೊಗೊಳ್ಳೋದಲ್ಲ. ಸೊ ಇದು ತುಂಬಾ ಚಾಲೆಂಜಿಂಗ್ ಆಗಿತ್ತು. ಸೊ ಆದರೂ ಈ ರೌಂಡ್ಸಲ್ಲಿ ಕೂಡ ನಮಗೆ ಅನ್ಫಾರ್ಚುನೇಟ್ಲಿ ನಾವು ಈಗೇನು ಡೇಂಜರ್ ಝೋನ್ಗೆ ಹೋಗ್ಲಿಕ್ಕಾಯಿತು. Something is over-flavoring. Huh? Over-flavoring. What they've done is tomato ketchup. See, first is not fried properly. You know, sir? Gobi is not crisp. Yes. And there is chili, it is gobi, then chili is missing. There's no chili. There's no chili flavor only. Chili sauce, soya sauce, Not crispy rice. tomato ketchup. You should have at least sorted with Exact. some sauce. ರೆಸ್ಟೋರೆಂಟ್ ರೌಂಡ್ ಇತ್ತು. ರೆಸ್ಟೋರೆಂಟ್ ಅಂದರೆ ಮೆಡೋಸ್ ರೆಸ್ಟೋ ಕೆಫೆ ಕಂಕನಾಡಿಯಲ್ಲಿ. ಸೊ ಅದು ಒಂದು ಹೊಸ ಎಕ್ಸ್ಪೀರಿಯನ್ಸ್. ಅಂದರೆ ಇಷ್ಟರವರೆಗೆ ಮಾಡ್ತಿದ್ದ ಕಿಚನಿಂದ ನೆಕ್ಸ್ಟ್ ಹೊಸ ಕಿಚನಿಗೆ ಹೋಗಲಿಕ್ಕೆ. ಅಂದರೆ ರೆಸ್ಟೋರೆಂಟ್ ನಾವು ಥಿಂಕ್ ಮಾಡಿದ್ದೆ, ನಂದು ಕೆಫೆ ಇದೆ, ಸೊ ಅಲ್ಲಿ ವರ್ಕ್ ಮಾಡಿ ಗೊತ್ತಿದೆ, ಈಸಿ ಇರ್ಬೋದು ಅಂತೇಳಿ. ಅಲ್ಲಿ ನೋಡುವಾಗ ಅಂದರೆ ನಾವು ಕಾಂಟಿನೆಂಟಲ್ ಆ ಥರ ಥಿಂಕ್ ಮಾಡಿದ್ವಿ, ಇಲ್ಲಾದರೆ ಯಾವುದಾದ್ರೂ ಒಂದು ಕೊಡ್ಬೋದಂತ, ಕೆಫೆ ಅಲ್ಲ ಅಂತ. ನೋಡುವಾಗ ಅಲ್ಲಿ ಎಂಟೈರ್ಲಿ ಡಿಫ್ರೆಂಟ್ ಚೈನೀಸ್ ಕ್ಯೂಸಿನ್ ಕೊಟ್ಟರು. ಸೊ ಅದು ಒಂದು ಹೊಸ ಎಕ್ಸ್ಪೀರಿಯೆನ್ಸ್. ಚೈನೀಸ್ ಕ್ಯೂಸಿನ್ ನಾವು ಮಾಡಿರಲಿಲ್ಲ. ಅದರಲ್ಲಿಯೂ ಹಾಗೆಯೇ ಗ್ರೂಪ್ ಮಾಡಿದರು. ಸೊ ಅದರಲ್ಲಿ ಗ್ರೂಪ್ ಲೀಡರ್ ನನಗೇನೆ ಸಿಕ್ಕಿತ್ತು. ಅಂದರೂ ಅಲ್ಲಿ ಹಾಗೇನೆ ತುಂಬ ಕಷ್ಟ ಇತ್ತು. ನಮ್ಮದಂದ್ರೆ ಹೊಸ ಕಿಚನು, ಹೊಸ ಇಕ್ವಿಪ್ಮೆಂಟ್ಸ್ ಎಲ್ಲ ಹೊಸ ಥರದ್ದು. ಮತ್ತು ಎಸ್ಪೆಷಲಿ ಕ್ಯಾಮ್ರಾ ಫೇಸ್ ಮಾಡುವಾಗ ತುಂಬ ಕಷ್ಟ ಆಗ್ತದೆ ನಮಗೆ. ಅಂದರೆ ಇದಕ್ಕಿಂತ ಮುಂಚೆ ಮಾಡಿರಲಿಲ್ಲಲ್ಲ. ಇದು ಇದಕ್ಕೆ ಮಾಸ್ಟರ್ ಕ್ಲಾಸಿಗೆ ಬಂದಾದ ಮೇಲೇ ಕ್ಯಾಮ್ರಾ ಮುಂದೆ ಮಾಡಲಿಕ್ಕೆ ಸ್ಟಾರ್ಟ್ ಆದದ್ದು. ಸೊ ಅಲ್ಲಿಯೂ ಹಾಗೇನೆ ತುಂಬ ಎಂಜಾಯ್ಮೆಂಟ್ ಮಾಡಿದ್ವಿ. ಅಂದರೆ ಗ್ರೂಪ್ ಮಾಡುವ ಇಂಡಿವಿಜುವಲ್ ಮಾಡೋದಕ್ಕಿಂತ ಗ್ರೂಪಲ್ಲಿ ಎಂಜಾಯ್ಮೆಂಟ್ ಇರ್ತದೆ. ಅಂದರೆ ಶೇರ್ ಮಾಡಿ ವರ್ಕ್ ಮಾಡಿ ಎಲ್ಲರೂ ಒಟ್ಟಿಗೆ ಇರ್ತೇವೆ ನಾವು ಮಾತಾಡ್ತಾ ಫುಡ್ ಮಾಡಲಿಕ್ಕೆ. Everything is fine? Right? Last 30 seconds more. I'll put. 30 ಸೆಕೆಂಡುಗಳಷ್ಟೇ. I'll put. ಲಾಸ್ಟ್ 30 ಸೆಕೆಂಡ್. ಕಮ್ ಆನ್, ಹರಿ ಅಪ್. ಫಾಸ್ಟ್ ಆಗಬೇಕು. ನಾವು ಮೆಡೋಸ್ ಹೋಗಿದ್ದೇನೆ ನಂದು ಫ್ರೆಂಡ್ಸ್ ಹತ್ರ. ಬಟ್ ಇದು ಅಲ್ಲಿ ಹೋಗೋದು ಕುಕ್ ಮಾಡೋದು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್. ಸೊ ಅಲ್ಲಿ ಟೀಮ್ ಅಪ್ ಆಯಿತು. ಅಲ್ಲಿ ನಮ್ಮದು ಟೀಮ್ ಕ್ಯಾಪ್ಟನ್ ಇಬ್ರಾಹಿಂ ಖಲೀಲ್ ಅವರು ಗೈಡ್ ಮಾಡಿದರು. ಮತ್ತು ನಮ್ಮದು ಎಲ್ಲರಿಗೆ ಜಾಬ್ ಕೊಟ್ಟರು. ನಂದು ಇದು ಚಾಪಿಂಗ್, ಚಿಕನ್ದು ಬೋರ್ಡ್ ಮಾಡೋದು ಮತ್ತು ವೆಜಿಟೇಬಲ್ ಶಾಪಿಂಗ್ ಅದೆಲ್ಲ. ಸೊ ಅದರಲ್ಲಿ ಸ್ವಲ್ಪ ಹೆಲ್ಪ್ ಮಾಡಿದ್ದೇನೆ ನಾನು.
ಡೇಂಜರ್ ಝೋನಲ್ಲಿ ರೌಂಡಲ್ಲಿ 4 ಜನ ಇದ್ವಿ ನಾವು. ಸೊ ಇಲ್ಲಿ ಕೂಡ ಇನ್ನೊಂದು ಹೊಸ ಟ್ವಿಸ್ಟ್ ಕಾದಿತ್ತು. ಸೊ ನಾವು ಅಂದ್ಕೊಂಡಿದ್ದೆ ಡೇಂಜರ್ ಝೋನಲ್ಲ ಲಾಸ್ಟ್ ಟೈಮ್ ಥರ ಫಿಶ್ ಥರ ಏನೋ ಒಂದು ಐಟಮ್ ಕೊಟ್ಟು ನಮ್ಗೆ ಮಾಡ್ಬೋದು ಅಂತ ಹೇಳಿ. ಸೊ ಇದು ಇನ್ನೊಂದು ಟ್ವಿಸ್ಟ್ ಕೊಟ್ಟಿದ್ರು ಇಲ್ಲಿ. ಏನಂದರೆ ಹೇಳಿದರೆ ನಮಗೆ ಡೇಟ್ಸ್ ಕೊಟ್ಟಿದ್ದು. ಸೊ ನಾವು ಅಂದ್ಕೊಂಡೇ ಇರಲಿಲ್ಲ ಯಾವತ್ತು ಈ ಥರ ಒಂದು ರೆಸಿಪಿ ಬರ್ಬೋದು. ಯಾಕಂದರೆ ಮನೇಲಿ ಕೂಡ ಡೇಟ್ಸ್ ಅಂತ ಹೇಳಿದರೆ ನಾವು ನಾರ್ಮಲಿ ಡೇಟ್ಸ್ ಒಂದು ಮಿಲ್ಕ್ ಶೇಕ್ ಏನಾದರೂ ಮಾಡ್ಬೋದು ಜಾಸ್ತಿ ಅಂತಂದರೆ, ಇಲ್ಲಾಂದರೆ ಜಸ್ಟ್ ಹಾಗೇನೆ ಕೂತ್ಕೊಂಡು ತಿಂತಾ ಇದ್ವಿ ಅಷ್ಟೇ. ಬಟ್ ಇದು ಡೇಟ್ಸ್ ಕೊಟ್ಟು ಇದರಲ್ಲಿ ನೀವು ರೆಸಿಪಿ ಮಾಡಬೇಕು 45 ಮಿನಿಟ್ಸಲ್ಲಿ ಅಂತ ಹೇಳುವಾಗ ಒಮ್ಮೆ ಫುಲ್ ಬ್ಲ್ಯಾಂಕ್ ಆಯಿತು. ಸೊ ಏನು ಮಾಡಬೇಕಂತ ತಲೆಗೆ ಓಡ್ತಾ ಇರಲಿಲ್ಲ. ಡೇಟ್ಸ್ ಜೊತೆ ಇನ್ನೊಂದು ಹೊಸತು ಟ್ವಿಸ್ಟ್ ಅಂತ ಹೇಳಿದರೆ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಕೊಟ್ಟಿದ್ರು, ಎಕ್ಸ್ಟ್ರಾ ಇಂಗ್ರೀಡಿಯೆಂಟ್ಸ್. ಅಂದರೆ ಆ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿ ಡೇಟ್ಸ್ ಜೊತೆ ಯೂಸ್ ಮಾಡಿ, ಡೇಟ್ಸ್ ವಿಲ್ ಬಿ ದ ಮೇನ್ ಇಂಗ್ರೀಡಿಯೆಂಟ್ ಆ್ಯಂಡ್ ವಿ ಹ್ಯಾವ್ ಟು ಯೂಸ್ ರೆಸ್ಟ್ ಆಫ್ ದ ಇಂಗ್ರೀಡಿಯೆಂಟ್ಸ್ ಹಾಗೆ ಕೊಟ್ಟಿದ್ರು. ಸೊ ಅದರಲ್ಲಿ ಓಕೆ ಇದು ಮಾಡ್ಬೋದು ಅಟ್ಲೀಸ್ಟ್ ಅಂತ ಹೇಳಿ ಅನ್ಕೊ. ಬಟ್ ಅಷ್ಟೇ ಟೈಮಲ್ಲಿ ಇನ್ನೊಂದು ಟ್ವಿಸ್ಟ್ ಅಂತ ಹೇಳಿದರೆ ಅಲ್ಲಿ ನಮಗೆ ಚಿಲ್ಲಿ ಕೊಟ್ಟಿದ್ರು. ಸೊ ನಮ್ಗೆ ತುಂಬಾ ಶಾಕ್ ಆಯಿತು. ಸೊ ಇಷ್ಟೆಲ್ಲ ರೆಸಿಪಿ ಚಿಲ್ಲಿ ಹೇಗೆ ಡೇಟ್ಸ್ ಒಟ್ಟಿಗೆ ಹೋಗ್ಬೋದು, ಚಿಲ್ಲಿ. ಆಮೇಲೆ ಇನ್ನೊಂದು ನೆಕ್ಸ್ಟ್ ನೋಡಿದರೆ ಜಿಂಜರ್ ಕೂಡ ಇದೆ ಅಲ್ಲಿ. ನಿಜವಾಗ್ಲೂ ಕನ್ಫ್ಯೂಷನ್ ಆಯಿತು. ಸೊ ಯಾವ ಥರ ಎಲ್ಲಿಂದ ಸ್ಟಾರ್ಟ್ ಮಾಡಲಿ, ಹೇಗೆ ಸ್ಟಾರ್ಟ್ ಮಾಡಲಿ ಅಂತ ಹೇಳಿ. ಸೊ ಆವಾಗಲೇ ನಾನು ಅಂದ್ಕೊಂಡೆ ಸೊ ಏನಾದರೂ ಹೊಸತ್ತೇ ರೆಸಿಪಿ ಮಾಡಬೇಕು. ಸೊ ಅದು ತುಂಬ ಜಡ್ಜಸ್ಗೆ ಇಷ್ಟ ಆಗಬೇಕು ಅಂತ. ಐ ಥಿಂಕ್ ಅದು ನಾನು ಲಾಸ್ಟ್ 15 ಮಿನಿಟ್ಸ್ ಇರುವಾಗ ನಾನು ಥಿಂಕ್ ಮಾಡಿದ್ದು ಜಿಂಜರ್ ಮತ್ತು ಚಿಲ್ಲಿ ಹಾಕಿ ಯೂಸ್ ಮಾಡೋದು. ಸೊ ಅದು ನಂಗೆ ಗೊತ್ತಿಲ್ಲ ಹೇಗೆ ನನಗೆ ಫ್ಲ್ಯಾಶ್ ಆಯಿತು ಅಂತ ಹೇಳಿ. ಬಟ್ ಸ್ಟಿಲ್ ಅದು ಒಂದು ರೆಸಿಪಿ ಐ ಥಿಂಕ್ ಜಡ್ಜಸ್ಗೆ ತುಂಬಾ ಇಷ್ಟ ಆಯಿತು. ಸೊ ಒಳ್ಳೆ ಕಮೆಂಟ್ಸ್ ಕೊಟ್ಟರು. ಶೆಫ್ ಕೋಮಲ್ ಪ್ರಭು ಕೂಡ, ಮಂಡಲ್ ಸರ್ ಕೂಡ ತುಂಬಾ ಇಷ್ಟಪಟ್ಟು ತಿಂದರು ಅದನ್ನು. ಐ ಥಿಂಕ್ ಅವರು ಔಟ್ ಆಫ್ 100 ಅಂತ ಹೇಳಿದರು. ಸೊ ಅದು ನಂದು ಬೆಸ್ಟ್ ಮೂಮೆಂಟ್ ಅಂತ ಹೇಳ್ಬೋದು ನನಗೆ ಥ್ರೂ ಔಟ್ ದಿಸ್ ಶೋ. ಅದು ಯಾವಾಗಲೂ ನನ್ನ ಮೆಮೊರಿಯಲ್ಲಿ ಇರುತ್ತೆ. ಸೊ ಜಡ್ಜಸ್ ಎದುರು ಈ ಥರ ಒಂದು ಪಾಸಿಟಿವ್ ಕಮೆಂಟ್ಸ್ ತಗೊಂಡಿದ್ದು ನನಗೆ. With the dry fruits kheer, okay. The other one, dates and dry fruits bites. Which one bites? That one. Okay. Bites. And this one, katta mitta stuffed dry fruits. Very good. Thank you. 50 marks. 85, 100. ವೆರಿ ಗುಡ್. ಯೂಶಲಿ ನಾವೆಲ್ಲ ಹೋಮ್ ಕುಕ್, ನಾವು ಮನೆಯಲ್ಲಿ ಕುಕ್ ಮಾಡಿ ನಮ್ಗೆ ಅಭ್ಯಾಸ ಇರ್ತದೆ. ಸೊ ದ ನೆಕ್ಸ್ಟ್ ರೌಂಡ್ ನಮಗೆ ರೆಸ್ಟೋರೆಂಟಲ್ಲಿ ಕುಕ್ ಮಾಡಲಿಕ್ಕಿತ್ತು. ಸೊ ಅದೊಂಥರ ನ್ಯೂ ಎಕ್ಸ್ಪೀರಿಯೆನ್ಸ್ ಆಗಿತ್ತು ನಮಗೆ. ಸೊ ಅಲ್ಲಿ ಸಹ ನಮಗೆ 2 ಗ್ರೂಪಲ್ಲಿ ಡಿವೈಡ್ ಮಾಡಿದರು. ಡಿವೈಡ್ ಮಾಡಿದ ತಕ್ಷಣ ನಮಗೊಂದು ಮಿಸ್ಟ್ರಿ ಬಾಕ್ಸ್ ಅಂತ ಇತ್ತು. ಸೊ ಆ ಮಿಸ್ಟ್ರಿ ಬಾಕ್ಸಲ್ಲಿ ನಮಗೆ ಚೈನೀಸ್ ಮಾಡಲಿಕ್ಕೆ ಆಪ್ಷನ್ ಇತ್ತು. ಸೊ ನಾವು ಯಾವತ್ತೂ ರೆಸ್ಟೋರೆಂಟ್ ಕಿಚನಲ್ಲಿ ವರ್ಕ್ ಮಾಡಿದವರಲ್ಲ. ಬಟ್ ಸ್ಟಿಲ್ ಇದು ಆ ರೌಂಡಲ್ಲಿ ನಾವು ಕುಕ್ ಮಾಡಿದ್ವಿ. ಕಸ್ಟಮರ್ಸಿಂದ ಆರ್ಡ್ರ್ ತೊಗೊಂಡ್ವಿ ಏನು ಕುಕ್ ಮಾಡಬೇಕು ಅಂತ ಹೇಳ್ಕೊಂಡು. ಸೊ ಅದ್ರ ಪ್ರಕಾರನೇ ನಾವು ಸ್ಟಾರ್ಟರ್ಸ್, ಮೇನ್ ಕೋರ್ಸ್ ಮತ್ತು ಡೆಸರ್ಟ್ 3 ಕುಕ್ ಮಾಡಿದ್ವಿ. ಮೂರನ್ನು ಪ್ರೆಸೆಂಟ್ ಮಾಡಿದ್ವಿ ನಾವು ಆ ಟೈಮಲ್ಲಿ. ಸೊ ಮಾಡಿದಷ್ಟೇ ಅಲ್ಲ, ಯೂಶಲಿ ನಾವು ರೆಸ್ಟೋರೆಂಟಿಗೆಲ್ಲ ಹೋದಾಗ ವೇಟರ್ಸ್ ನಮ್ಮದು ಆರ್ಡ್ರ್ ತಗೊಳ್ಳೋದಂಥದ್ದು ಆ ಥರ ಇರ್ತದೆ. ಸೊ ಇದರಲ್ಲಿ ನಾವೇ ಆರ್ಡ್ರ್ ತಗೊಂಡು ನಾವೇ ಕುಕ್ ಮಾಡಿ ನಾವೇ ಸರ್ವ್ ಮಾಡಿ ನಾವೇ ಅವ್ರ ಹತ್ರಿಂದ ಫೀಡ್ಬ್ಯಾಕ್ ಕೇಳಿ. ಸೊ ಅದು ಸಹ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಗಿತ್ತು. ಅಂದರೆ ನಮಗೆ ಸಹ ನಾವೇ ಯಾವಾಗ ಆರ್ಡ್ರ್ ತೊಗೊಳ್ತೇವೆ, ನಾವೇ ಸರ್ವ್ ಮಾಡ್ತೇವೆ. ಸೊ ನಮ್ಗೆ ಆವಾಗ ಒಂದು ಸ್ವಲ್ಪ ಅದರ ಐಡಿಯಾ ಇರ್ತದೆ. ಜನರು ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ತಿನ್ನೋದ್ರಲ್ಲಿ, ಅವ್ರಿಗೆ ಯಾವ ಥರ ತಿನ್ನಲಿಕ್ಕೆ ಇಷ್ಟ, ನಾವು ಯಾವ ಥರ ಮಾಡಿಕೊಡ್ಬೇಕು. ಸೊ ನಾವಾಗಿ ಪರ್ಸ್ನಲಿ ಹೋಗಿ ನಾವು ಅವ್ರ ಹತ್ರ ಹೋಗಿ ಆರ್ಡ್ರ್ ತೊಗೊಂಡು ಅವ್ರ ಫೀಡ್ಬ್ಯಾಕ್ ಕೇಳೋದು. ಸೊ ಅದು ಸಹ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಗಿತ್ತು ನಮಗೆ. ಸೊ ದ ಮೇನ್ ಕೋರ್ಸ್ ಆಗಿಲ್ಲ, ಚೈನೀಸ್ ರೌಂಡ್ ಆದ ಕಾರಣ ಫಸ್ಟ್ ನಾವು ಸೂಪನ್ನು ಸರ್ವ್ ಮಾಡಿದ್ವಿ. ನೆಕ್ಸ್ಟ್ ಸ್ಟಾರ್ಟರ್ಸನ್ನು ಸರ್ವ್ ಮಾಡಿದ್ವಿ. ಮೇನ್ ಕೋರ್ಸಲ್ಲಿ ಫ್ರೈಡ್ ನೂಡಲ್ಸ್ ರೈಸನ್ನು ಸರ್ವ್ ಮಾಡಿದ್ವಿ. ಡೆಸರ್ಟಲ್ಲಿ ಕೊಕೊನಟ್ ಪುಡ್ಡಿಂಗನ್ನು ಸರ್ವ್ ಮಾಡಿದ್ವಿ. ಸೊ ಇದೆಲ್ಲ ಒಂಥರ ಒಳ್ಳೆ ಎಕ್ಸ್ಪೀರಿಯೆನ್ಸ್ ನಮಗೆ. ಕಸ್ಟಮರ್ಸಿಂದ ಒಳ್ಳೆ ಫೀಡ್ಬ್ಯಾಕ್
ಫೀಡ್ಬ್ಯಾಕ್ ಸಿಕ್ಕಿದಾಗೆಲ್ಲ. ಸೊ ತುಂಬ ಖುಷಿ ಆಯಿತು ಆ ಟೈಮಲ್ಲಿ, ಹೀಗೆ ಸಹ ಮಾಡ್ಬೋದಪ್ಪ ನಾವು ಅಂತ ಹೇಳ್ಕೊಂಡು. ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ಇತ್ತು. ನಮಗೆ ಸ್ಟಾರ್ಟಸಲ್ಲಿ ಗೋಬಿ ಮಾಡಲಿಕ್ಕಿತ್ತು. ಗೋಬಿ ಮಾಡುವಾಗ ಗೋಬಿ ಸ್ವಲ್ಪ ಕುಕ್ ಮಾಡಿಕೊಂಡು ಮತ್ತೆ ಫ್ರೈ ಮಾಡುವಂಥ ಪ್ರೊಸೆಸ್ ಅದು. ಸೊ ಅದರಲ್ಲಿ ದೊಡ್ಡ ಬರ್ನಲ್ಲಿ ಆದದ ಕಾರಣ ಸೊ ಅದು ಒಂದು 2 ಮಿನಿಟ್ಸಲ್ಲೇ ಕುಕ್ ಆಗಿಬಿಡ್ತು. ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಆಗಿತ್ತು ಅದು 2 ಮಿನಿಟ್ಸಲ್ಲೇ ಕುಕ್ ಆಗ್ತದೆ ಅಷ್ಟು ಬೇಗ ಅಂಥೇಳಿ. ಸೊ ವಿದಿನ್ 2 ಮಿನಿಟ್ಸ್ ಅದು ಕುಕ್ ಆಯಿತು. ತುಂಬ ಜಾಸ್ತಿ ನಾವು ಸ್ವಲ್ಪ ಜಾಸ್ತಿನೇ ಇಟ್ಟಿದ್ವಿ, ಮನೇಲಿ ಹೇಗೆ ಕುಕ್ ಮಾಡ್ತೀವಿ ಹಾಗೆ ಸ್ವಲ್ಪ ಜಾಸ್ತಿ ಹೊತ್ತು ಇಟ್ಟಿದ್ವಿ. ಸೊ ಅದು ಸ್ವಲ್ಪ ಜಾಸ್ತಿ ಕುಕ್ ಆಯಿತು. ಸೊ ಅಲ್ಲಿ ಸ್ವಲ್ಪ ನಮ್ಮದು ಶೆಫ್ ವಂಡಲ್ ಅವರು ಬಂದು ಅವರು ಮಧ್ಯದಲ್ಲಿ ಬಂದು ನಾವು ಕುಕ್ ಮಾಡುವಾಗ ಯೂಶಲಿ ಬಂದವರು ಒಂದೊಂದು ಟಿಪ್ಸ್ ಕೊಡೋದು, ಕೇಳೋದು, ಹೇಳೋದು ಇರ್ತದೆ. ಸೊ ಆವಾಗ ಸಹ ಹೇಳಿದರು ಇಟ್ ವಾಸ್ ಓವರ್ ಕುಕ್ಡ್ ಗೋಬಿ ಅಂತ ಹೇಳ್ಕೊಂಡು. ಸೊ ಅದೊಂದು ಅಂದರೆ ನಮಗೆ ಗೊತ್ತಿರಲಿಲ್ಲ ಆವಾಗ. ಸೊ ಅದೊಂದು ಒಂಥರ ನ್ಯೂ ಥರ ಎಕ್ಸ್ಪೀರಿಯನ್ಸ್ ನಮಗೆ, ಹೇಗೆ ಕುಕ್ ಮಾಡಬೇಕು ರೆಸ್ಟೋರೆಂಟಲ್ಲಿ ವಿತ್ ದ ಬಿಗ್ ಬರ್ನಲ್ಲೂ. ಅದೊಂದು ಇಟ್ ವಾಸ್ ಅಂತ ನ್ಯೂ ಎಕ್ಸ್ಪೀರಿಯನ್ಸ್ ಫಾರ್ ದಿಸ್. ಸೊ ಅದಾದ ನೆಕ್ಸ್ಟ್ ರೆಸಿಪಿಗೆ ನಾವು ಸ್ವಲ್ಪ ಎಲರ್ಟ್ ಆದ್ವಿ, ಇದು ದೊಡ್ಡ ಬರ್ನಲ್ಲು, ಸೊ ಇದರಲ್ಲಿ ಎಷ್ಟು ಕುಕ್ ಮಾಡಬೇಕು, ಎಷ್ಟು ಟೆಂಪ್ರೇಚರ್ ಇಡಬೇಕು ಅಂತ ಹೇಳ್ಕೊಂಡು. ಸೊ ನಾವು ನೆಕ್ಸ್ಟ್ ರೆಸಿಪಿಗೆ ಅದನ್ನು ಸ್ವಲ್ಪ ತಲೆಯಲ್ಲಿಟ್ಕೊಂಡು ಮತ್ತೆ ಕುಕ್ ಮಾಡಲಿಕ್ಕೆ ನಾವು ಸ್ಟಾರ್ಟ್ ಮಾಡಿದ್ವಿ. When you make the gobi manchurian, gobi should be parboiled. Our culinary term called parboil. Heat the water, add little salt and put vegetable for 3-4 minutes, then remove it and cool it with chilled water. ಒಬ್ಬೊಬ್ಬರಿಗೆ ಒಂದೊಂದು ಡಿಶ್ ಯಾವುದೆಲ್ಲ ಗೊತ್ತಿದೆ ಅಂತ ಕೇಳುವಾಗ ಒಬ್ಬೊಬ್ಬರು ಫ್ರೈಡ್ ರೈಸ್ ಮತ್ತು ಸ್ವೀಟಲ್ಲಿ ಅಂದರೆ ನನಗೆ ತುಂಬ ಖುಷಿ ಸ್ವೀಟ್ ಮಾಡಲಿಕ್ಕೆ. ಅದು ನಾನು ಸ್ವೀಟ್ ಇದು ಮಾಡುವ ಅಂತ ಹೇಳಿದೆ. ಮತ್ತು ಒಂದು ಇದು ಗೋಬಿ ಮಂಚೂರಿಯ ಆ ಥರದ್ದು. ಮತ್ತು ಹಾಗೆ ಒಂದು 3-4 ಐಟಮಲ್ಲಿ ಮೆನು ಮಾಡಿದ್ದೇವೆ ಬಂದವರಿಗೆ ನಾವು ಇದು ಮಾಡಲಿಕ್ಕೆ ಅಂತ. ಹಾಗೆ ನಮ್ಮದು ಫ್ರೈಡ್ ರೈಸ್ ಕೂಡ ನಮಗೆ ಅವರಿಗೆ ಅಷ್ಟು ಹಿಡಿಸಲಿಲ್ಲ, ಖುಷಿಯಾಗಲಿಲ್ಲ. ಮತ್ತು ಇದು ಕೂಡ ಸೂಪ್ ಕೂಡ ಹಾಗೆ ಅವರಿಗೆ ಅದೊಂದು ಮೇಲೆ ಆಯಿಲ್ ಬಂದೆ ಆಗಿ ಅಂದರೆ ಲಾಸ್ಟ್ ಮೂಮೆಂಟ್ ತುಂಬ ನಮಗೆ ಟೈಮ್ ಸಾಕಾಗಲಿಲ್ಲ ಅಷ್ಟು ಐಟಮ್ ಮಾಡಲಿಕ್ಕೆ. ಹಾಗೆ ನಮ್ಮದು ಸೂಪ್ ಕೂಡ ಅವರಿಗೆ ಖುಷಿಯಾಗಲಿಲ್ಲ. ಒಂದು ಖುಷಿಯಾದದ್ದು ಅವರಿಗೆ ಒಂದು ಕ್ಯಾರೆಟ್ ಪುಡ್ಡಿಂಗ್, ಅವರಿಗೆ ಅದು ತುಂಬ ಖುಷಿಯಾಯಿತು. ಮತ್ತು ಗೋಬಿ ಕೂಡ ಹಾಗೆ ಅದರದ್ದು ಕೋಟಿಂಗ್ ಸರಿ ಆಗಿ ಹಿಡಿಯಲಿಲ್ಲ. ಫ್ರೈಡ್ ರೈಸ್ ಕೂಡ ಅವರು ಮಾಡುವಾಗ ಎಂತ ಮಾಡಿದ್ರು, ಕಟ್ಟಿಂಗೆಲ್ಲ ನಾನು ಆ ಥರದಲ್ಲೆಲ್ಲ ಕಟ್ಟಿಂಗ್ ಮಾಡಿದೆ. ಆದರೂ ಸ್ವಲ್ಪ ಅವರು ಕೈಯೆಲ್ಲ ಹಾಕಿ ಇದು ಮಾಡುವಾಗ ಸ್ವಲ್ಪ ಅದು ಕಪ್ಪಾಗಿ ಸ್ವಲ್ಪ ಸ್ಮೆಲ್ ಬರುವ ರೀತಿಯಲ್ಲಿ ಅವರಿಗೆ ಅದು ಖುಷಿಯಾಗಲಿಲ್ಲ. ಪ್ರೆಸೆಂಟೇಷನ್ ಮಾಡೋದು ಅವರು ಜಡ್ಜಸ್ ಅವರು ತಿನ್ನುವಾಗಲೇ ಅವರಿಗೆ ಹೇಳಿದರು ಇದನ್ನು ಯಾರಾದರೂ ಟೇಸ್ಟ್ ಮಾಡಿ ಬಂದು ತಂದದ ಅಂತ. ಆದರೆ ಯಾರಾದರೂ ನನಗೆ ಹೇಳಲಿಕ್ಕೆ ಅಂತ ಇದು ಮಾಡಲಿಕ್ಕೆ ಆಗಲಿಲ್ಲ. ಅದರದ್ದು ನನಗೆ ಕೂಡ ಆ ದಿವಸದ್ದು ನಮಗೆ ಫುಡ್ ಖುಷಿ ಆಗಲಿಲ್ಲ ನನಗೆ. ಟೇಸ್ಟ್ ಮಾಡಿದ್ದೀರಾ ಅವಳಿಗೆ? ಐ ವಾಂಟ್ ಯು ಟು ಟೆಲ್ ವಾಟ್ ಹ್ಯಾಪನ್. ನೀವು ಒಂದು ಹಂತಕ್ಕೆ ಬಂದಿದ್ದೀರಿ, ನಾವೊಂದು ಮಾಸ್ಟರ್ ಶೆಫನ್ನು ಮಾಡ್ತಾ ಇದ್ದೇವೆ. ಆ ಮಾಸ್ಟರ್ ಶೆಫಲ್ಲಿ ವಿ ಆರ್ ಫಿಲ್ಟರ್ ಮಾಡುವಾಗ ನಮ್ಮ ಪರ್ಫೆಕ್ಷನ್ ಇಂಪಾರ್ಟೆಂಟ್ ಆಗಿರ್ತದೆ. ಆ್ಯಸ್ ಎ ಶೆಫ್ I will not entertain this food. ಯಾರಾದರೂ ಕೂಡ ಕಸ್ಟಮರ್ ಬಂದು ತಿಂದರೆ ಅವ್ರು ಬೈದೇ ಹೋಗುವರು, ಅಷ್ಟು ಹಾಗೆ ಸ್ಮೆಲ್ ಕೂಡ ಅದರಲ್ಲಿ ಇತ್ತು. ನಾವು ಎಂಥ ಹಿಂದೆ ಅವರಿಗೆ ಆನ್ಸರ್ ಕೊಡುವ ಇದಿಲ್ಲ. ಅದರಲ್ಲಿ ನಂತರ ನಮಗೆ ರೇಂಜರ್ ರೌಂಡಿಗೆ ಹೋದ ನಂತರ ನಮಗೆ ಒಂದು ಡಿಶ್ ಮಾಡಲಿಕ್ಕೆ ಸಿಕ್ಕಿತ್ತು. ಒಂದು ಖಜೂರ್ ರೋಲ್ ಮಾಡಿದೆ, ಮತ್ತು ಒಂದು ಬಾದಾಮ್, ಕ್ಯಾರೆಟ್ ಮತ್ತು ಖಜೂರು ಹಾಕಿ ಒಂದು ಜ್ಯೂಸ್ ಮಾಡಿದೆ. ಅದು ಜಡ್ಸದವರಿಗೆ ತುಂಬ ಖುಷಿ ಆಯಿತು. ಆದರೆ ಅದರಲ್ಲಿ ಒಂದು ಮಿಸ್ಟೇಕ್ ಆಗಿದೆ ಅಂದರೆ ಚಿಲ್ಲಿ ಹಾಕಲಿಲ್ಲ ನಾನು ಅದಕ್ಕೆ. ಮೆಣಸು ಯಾವುದ್ರಲ್ಲಿ ಹಾಕಿದ್ದೀನಿ? ಅಲ್ಲ, ಯಾವುದ್ರಲ್ಲಿ ಹಾಕಿದ್ದೀರಿ? ಯಾವುದಕ್ಕೆ ಹಾಕಿದ್ದೀರಾ ಅಂತ? ಮೆಣಸು ಯಾವುದಕ್ಕೂ ಹಾಕಿಲ್ಲ ಅವರು. ಹಾಂ, ಬಟ್ ಅದು ಯೂಸ್ ಮಾಡಲಿಕ್ಕೆ ಇತ್ತು ಅಂತ ಹೇಳಿದ್ದಾರೆ. ಇದಕ್ಕೆ ನೀವು ಜಿಂಜರ್, ಇಮ್ಲಿ ಎಲ್ಲ ಹಾಕಿದ್ದೀರಾದರೆ
ಇದಕ್ಕೆ ಮೆಣಸು ಹಿಡಿತಿತ್ತು. ಯಾವುದಾದ್ರೂ ಒಳ್ಳೆ ರೆಸಿಪಿ ಮಾಡಿ ಜಡ್ಜಸ್ಸಿಂದ ಒಳ್ಳೆ ಕಮೆಂಟ್ಸ್ ತಗೊಂಡು ಸೆಮಿಫೈನಲ್ಸ್ಗೆ ಸೆಲೆಕ್ಟ್ ಆಗಬೇಕಂತ ಇತ್ತು. ಸೊ ಅದ್ರ ಜೊತೆ ನಮ್ಗೆ ತುಂಬ ಟೆನ್ಷನ್ ಆಗಿತ್ತು, ಯಾಕಂದರೆ ರಶೀದಾ ಮ್ಯಾಮ್ ಅವರಿದ್ದರು, ಭಾಗ್ಯ ಇದ್ದರು, ಆಮೇಲೆ ರಾಧಾ ಮ್ಯಾಮ್ ಕೂಡ ಇದ್ದರು. ಸೊ ರಶೀದಾ ಮ್ಯಾಮ್ ಅವ್ರಿಗೆ ಕೂಡ ಒಳ್ಳೆ ಪಾಯಿಂಟ್ಸ್ ಸಿಕ್ತು, ಅಂದರೆ ಒಳ್ಳೆ ಕಮೆಂಟ್ಸ್ ಕೂಡ ಸಿಕ್ತು ಅವರಿಗೆ ಡೇಟ್ಸ್ ರೆಸಿಪಿದು. ಸೊ ಯಾರು ಸೆಮಿಫೈನಲ್ಗೆ ಹೋಗಬಹುದು ಅಂತ ಹೇಳಿ ಅದೊಂದು ಕ್ಯೂರಿಯಾಸಿಟಿ ಇತ್ತು. ಸೊ ಫೈನಲಿ ಅವರು ನಮ್ಮದು ರಿಸಲ್ಟ್ ಅನೌನ್ಸ್ ಮಾಡುವಾಗ ತುಂಬಾ ಖುಷಿ ಆಯಿತು. ಐ ಥಿಂಕ್ ಫ್ರಮ್ ದ ಅಡಿಷನ್ ರೌಂಡ್ ಅಲ್ಲಿಂದ ಸೆಮಿಫೈನಲ್ ತನಕ ಬಂದಿದ್ದು ಐ ಥಿಂಕ್ ನಂದೊಂದು ದೊಡ್ಡ ಅಚೀವ್ಮೆಂಟ್ ಅಂತಲೇ ಹೇಳ್ಬೋದು. ಇಲ್ಲಿ ಸೆಮಿಫೈನಲ್ ತನಕ ಅಂತೂ ಸೆಲೆಕ್ಟ್ ಆಗಿದ್ದೇನೆ, ತುಂಬಾ ಖುಷಿ ಇದೆ. ಸೊ ಅಂದ್ಕೊಂಡೇ ಇರಲಿಲ್ಲ ಇಲ್ಲಿ ತನಕ ಬರ್ತಾ ಇದ್ದೀನಿ ಅಂತ. ಸೊ ಇನ್ನು ಸೆಮಿಫಿನಾಲೆಯಲ್ಲಿ ಯಾವ ಥರ ಚಾಲೆಂಜಸ್ ಇರುತ್ತೆ, ಸೊ ಅಲ್ಲಿ ಏನೆಲ್ಲ ಟ್ವಿಸ್ಟ್ ಕೊಡ್ತಾರೆ ಅಂತ ಹೇಳಿ ನಾನು ತುಂಬಾ ಕಾಯ್ತಾ ಇದ್ದೀನಿ. ಸೊ ಯಾವ ಥರ ಇರಬಹುದು ಅಂತ ಹೇಳಿ. ಕಾಂಪಿಟೇಷನ್ ಡೇ ಬೈ ಡೇ ಟಫ್ ಆಗ್ತಾ ಹೋಗ್ತಾ ಉಂಟು, ನಮಗೆ ತುಂಬ ಕಷ್ಟ ಉಂಟು. ಅಂದ್ರೆ ಅದು ಅಲ್ಲದೆ ಶೆಫ್ನವ್ರದ್ದು ಅಂದರೆ ನಮಗೆ ಕ್ಲೂವೇ ಇರೋಲ್ಲ, ಏನು ಮಾಡಬೇಕು, ಏನು ಆಗ್ತದೆ, ಎಷ್ಟು ಟೈಮ್ ಕೊಡ್ತಾರೆ, ಏನು ಇಂಗ್ರೀಡಿಯೆಂಟ್ಸ್ ಕೊಡ್ತಾರೆ, ಎಂಥ ಕ್ಲೂ ಇರೋಲ್ಲ. ಸೊ ಅದೇ ಸೆಮಿಫೈನಲ್ಗೆ ಬಂದು ಮುಟ್ಟಿದ್ದೆ ಒಂದು ಖುಷಿ. ಇನ್ನೂ ಟಫ್ ಆಗ್ತದೆ, ಆದರೂ ಒಂದು ಲೆವೆಲ್ಗೆ ಹೋಗಿ ನೆಕ್ಸ್ಟಿಗೆ ಹೋಗ್ಬೇಕಂತ ಹೇಳಿ ಅಂದರೆ ಶೆಫ್ ಆಫ್ ದಿ ಇಯರ್ ತೆಗಿಬೇಕಂತ ಹೇಳಿ ಒಂದು ಆಸೆ ಉಂಟು. ಅದಕ್ಕೋಸ್ಕರ ಟ್ರೈ ಮಾಡ್ತಾ ಇದ್ದೇವೆ. ಸೊ ಈಗ ನೆಕ್ಸ್ಟ್ ಬರೋ ರೌಂಡ್ ಸೆಮಿಫೈನಲ್ ರೌಂಡ್. ಸೊ ಈಗ ನಾನು ಡೆಸ್ಪರೇಟ್ಲಿ ವೆಯ್ಟ್ ಮಾಡ್ತಾ ಇದ್ದೇನೆ ಈ ರೌಂಡಲ್ಲಿ ಏನು ಟ್ವಿಸ್ಟ್ ಇರ್ತದೆ ಅಂತ ಹೇಳಿ. ಯಾಕಂದರೆ ಈಗ ಓನ್ಲಿ 2 ರೌಂಡ್ ಇರೋದು, 1 ಇಸ್ ಸೆಮಿಫೈನಲ್, 1 ಆ್ಯಂಡ್ ನೆಕ್ಸ್ಟ್ ಇಸ್ ಫೈನಲ್. ಸೊ ನನಗೆ ಎಷ್ಟು ಎಫರ್ಟ್ ಹಾಕಿ ಆದರೂ ಸಹ ನಾನು ಫೈನಲಲ್ಲಿ ರೀಚ್ ಆಗಬೇಕು ಅಂತ ಹೇಳ್ಕೊಂಡು ನಾನು ಆ್ಯಕ್ಚುಲಿ ಆ ಗೋಲ್ ಇಟ್ಕೊಂಡೇ ಬಂದಿದ್ದೆ. ಫೈನಲಲ್ಲಿ ನಾನು ಹೋಗಲೇಬೇಕು ಅಂತ ಅದು ಗೋಲ್ ಇಟ್ಕೊಂಡೇ ನಾನು ಬಂದಿದ್ದೇನೆ. ಸೊ ಇಷ್ಟು ತನಕ ಮಾಡಿದ್ರಲ್ಲೆಲ್ಲ ಐ ಆಮ್ ಸ್ಯಾಟಿಸ್ಫೈಡ್. ಈಗ ಬರೋದ್ರಲ್ಲಿ ಏನು ಚೇಂಜಸ್ ಇದೆ, ಏನು ಟ್ವಿಸ್ಟ್ ಇದೆ ಅಂತ ಗೊತ್ತಿಲ್ಲ. ಬಟ್ ಐ ವಿಲ್ ಗಿವ್ ಮೈ ಲೆವೆಲ್ ಬೆಸ್ಟ್ ಫಾರ್ ದಿ ಸೆಮಿಫೈನಲ್ ಆ್ಯಂಡ್ ದಿ ಫೈನಲ್ ಟು ರೀಚ್ ಮೈ ಗೋಲ್. ಕಜಿರದ ರೌಂಡೆಲ್ಲ ಆಗಿ ನಾನು ಅದು ಸೆಮಿಫೈನಲ್ಗೆ ಇದು ಆಗುವಾಗ ನನಗೆ ಹೇಗೆ ಹೇಳಬೇಕಂತ ಹೇಳಿದರೆ ಅದು ನನಗೆ ಹೇಳಲಿಕ್ಕೆ ಆಗೋದಿಲ್ಲ. ಅದು ನಾನು ಮನೆಗೆ ಹೋಗಿ ಅದು ಎಂತ ಮಾಡಬೇಕಂತ ನಾನು ಆ ದಿವಸ ಕಾಯ್ತಿದ್ದೆ. ಸೆಮಿಫೈನಲ್ ಯಾವಾಗ ಇದಾಗೋದಂತ ಸೆಲೆಕ್ಟ್ ಆದ ನಂತರ ನನಗೆ ದಿನ ಇಡೀ ಅದೇ ನನಗಿತ್ತು. ರಾತ್ರಿ ಮಲಗುವಾಗ ಕೂಡ ಹಾಗೆ, ಅದರಲ್ಲಿ ಯಾವ ಫುಡ್ ನಮಗೆ ಸಿಗ್ತದೆ ಮಾಡೋದು, ಮುಂದೆ ಫೈನಲ್ಗೆ ಬರೋದು, ಅದೇ ನನಗೆ ಕನಸಾಗಿಯೇ ಇತ್ತು. ಸೆಮಿಫೈನಲ್ಗೆ ಈಗ ನಾನು ಬಂದಿದ್ದೇನೆ. ಇನ್ನು ಅದರ ಒಳಗಿದು ಏನು ಅವರು ಏನೆಲ್ಲ ಇದೆ ಅಂತ ಇನ್ನು ನಾನು ನೋಡಬೇಕು. ಎಲ್ಲರದ್ದು ದುವಾ ನನಗೆ ಸಿಗಬೇಕು, ನಾನು ಮುಂದೆ ಹೋಗಲಿಕ್ಕೆ ಇದರದ್ದು. Taught us about like how you need to express your skills towards your team. So teamwork was more important in this show. So it was a good experience. Then we had the next round in the meadows. So that was also a really good experience because we never did it in a commercial basis, like in a particular hotel, restaurants or something. So there also we had done some Chinese cuisine. So yeah, it was really a good experience there. ಮತ್ತು ಶೆಫ್ ಕೋಮಲ್ ಅವರು ಇಲ್ಲ ನಾವು ಯಂಗೆಸ್ಟ್ ಶೆಫ್ ಅದು ಕುಕ್ ಮಾಡೋದು ಸರ್ವ್ ಮಾಡೋದು ಸ್ವಲ್ಪ ಅದು ಖುಷಿಯಾಗಿತ್ತು. ಮತ್ತು ಅವರು ಪ್ರೇಸ್ ಮಾಡಿದರು ಸುಮ್ಮನೆ, ಮತ್ತು ಟಿಪ್ಸು ಕೊಟ್ಟರು. ಮತ್ತು ಆಯಿತು ಅಲ್ಲಿ ಮತ್ತು ಇದು ಬಂತು ರಿಸಲ್ಟ್ ಆಯ್ತಂತ ಫುಲ್ ನರ್ವಸ್ ಆಯಿತು, ಆ್ಯಂಗ್ಸೈಟಿ ಆಗಿ ಬಂತು. ಗೊತ್ತಿಲ್ಲ ಸೆಲೆಕ್ಟ್ ಆಗ್ತದಾ ಇಲ್ಲ ಡೇಂಜರ್ ಹೋಗ್ತದಾ. ಸೆಲೆಕ್ಟ್ ಆದರೆ ಸೆಮಿಫೈನಲ್ ಹೋಗ್ತದೆ. ಸೊ ನಾನು ಗ್ರೂಪ್ ಸೆಲೆಕ್ಟ್ ಆಯಿತು ಸೆಮಿಫೈನಲ್ಗೆ. ಸೊ ಅಲ್ಲಿಂದ ನೋಡಬೇಕು ಹೇಗಾಗ್ತದೆ, ಗ್ರೂಪ್ ರೌಂಡಾಸ್ ಅಲ್ಲಿ ಆದರೆ ಸಿಂಗಲ್ ನೋಡಬೇಕಂತ.
Masterclass in association with Apple Ply presents Masterclass Chef of the Year Season 2, powered by Aruna Masala. Taste and Trust since 1980. Dawat Biryani Rice, the finest. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್, ಸಂತೋಷ್ ರೈಸ್ ಮಿಲ್ಸ್ ಭದ್ರಾವತಿ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಶಶಿ ಸೋಪ್ ಹಾಗೂ ಲಲಿತಾ ಜ್ಯುವೆಲ್ಲರಿ ಮಂಗಳೂರು.